ಸ್ವತಂತ್ರ ಭಾರತದ ಬೈಲಾವನ್ನು ಸಂಘಟಿಸಿದಂಥ ಒಂದು ದಿವಸವಾಗಿರುತ್ತದೆ. ನಮ್ಮ ಲೋಕಲ್ ಭಾಷೆಯಲ್ಲಿ ಬೈಲಾ ಎಂದು ಕರೆದು ಸಾಂಸ್ಕೃತಿಕವಾಗಿ ಅದನ್ನು ಸಂವಿಧಾನ ಅಂತೇಳಿ ಕರೀತಾರೆ. ಭಾರತದ ಸಂವಿಧಾನವನ್ನು ರಚನೆ ಮಾಡಿದಿಂದ ಆ ಪುಣ್ಯ ವರ್ಷ ಜನವರಿ 26 ಇದರ ಸಂವಿಧಾನಕ್ಕಾಗಿ ಈ ಒಂದು ರಾಷ್ಟ್ರದಾದ್ಯಂತ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾರೆ. ನಾವೆಲ್ಲ ದೂರದಿಂದ ಬರುವ ಕಾರಣ ಸ್ವಲ್ಪ ತಡವಾಗಿ ನಾವು ಧ್ವಜಾರೋಹಣದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. Attention, prayer. ಜನವರಿ 26ಕ್ಕೆ ನಮ್ಮ ದೇಶದ ಸಂವಿಧಾನ ರಚನೆಯಾಗಿದೆ. ಅದನ್ನು ಏನು ಬೇಕು ಅದನ್ನು ಸಭಾ ಕಾರ್ಯಕ್ರಮದಲ್ಲಿ ಮಾತಾಡೋಣ.
ಸಂವಿಧಾನ ಸಭೆಯಲ್ಲಿ ಇವತ್ತಿಗೆ 72 ವರ್ಷಗಳು ಸಂದಿದೆ. 73ನೇ ಆಚರಣೆಯನ್ನು 73ನೇ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಇದನ್ನು ಪ್ರಧಾನಮಂತ್ರಿಗಳಾದ ನಮ್ಮ ಸುಳ್ಳಾರ ಕೇಂದ್ರ ಜಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳು, ಮಸ್ಜಿದ್ ಕರೀಂ ಅಧ್ಯಕ್ಷರು ಆದಂಥ ಜನಾಬ್ ಹಾಜಿ ಮೊಹಮ್ಮದ್ ತೋಹಾ ಮತ್ತು ನಮ್ಮ ಶಾಲೆಯ ಸಂಚಾಲಕರಾದ ಜನಾಬ್ ಇಸ್ಮಾಯಿಲ್ ಅವರು ಹೆಚ್ಚಾಗಿ ಧ್ವಜಾರೋಹಣ ಮಾಡ್ತಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮಗೆ ಬಹಳಷ್ಟು ಸಂತೋಷದಾಯಕ. ಯಾಕೆಂದರೆ ನಾವೆಲ್ಲರನ್ನ ಎಷ್ಟೋ ವರ್ಷಗಳಲ್ಲಿ ಕೈಗೊಳ್ಳಲು ಆಸೆ ಪಟ್ಟುಕೊಂಡಿದ್ದಾರೆ. ಅವರೇ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಅದರಲ್ಲಿ ಬಹುಶಃ ಎಲ್ಲರ ಹೆಸರುಗಳು ನನಗೆ ಪರಿಚಯ ಇಲ್ಲದಿದ್ದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಂಬ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿಗೆ ಅತಿಥಿಗಳಾಗಿ ಬಂದವರು ಬಹಳಷ್ಟು ಜನರಿದ್ದಾರೆ. ಇವರೆಲ್ಲರನ್ನ ನಾನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸಿದ್ದೇನೆ. ಅದೇ ರೀತಿಯಲ್ಲಿ ನಾವು ಯಾವತ್ತೂ ನಮ್ಮ ಸ್ವಚ್ಛಾಲಕರಾದಂಥ ಇಸ್ಮಾಯಿಲ್ ಅವರಲ್ಲಿ ಅಜೀಜರನ್ನು ನಮ್ಮ ಕಾರ್ಯಕ್ರಮದ ಕೈಗೊಳ್ಳುವ ಅಜೀಜರನ್ನು ಹೋಗಬೇಕು. ಆಕಸ್ಮಿಕವಾಗಿ ಅವರನ್ನು ನಾನು ಪರಿಚಯ ಮಾಡಿಕೊಂಡು ಹೇಗಿದ್ದೇನೆ, ಅವರಿಗೆ ನಾನು ಆಫೀಸರ್ ಆಗಿ ಅವರಿಗೆ ಬಹುಶಃ ಒಂದು ಸಾಂವಿಧಾನಿಕವಾದಂತಹ ಚಟುವಟಿಕೆಯನ್ನು ಆಯ್ಕೆ ಮಾಡುವಂತಹ ಒಂದು ಜವಾಬ್ದಾರಿ ನನಗೆ ಬಂದಿದೆ. ಆ ಬಂದ ನಂತರ ಬಹುಶಃ ಇವತ್ತು ಆಕಸ್ಮಿಕವಾಗಿ ಅವರಿಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಸಂತೋಷ ಪಡ್ಕೊಳ್ತೇನೆ. ಅವರನ್ನು ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಜನಾಬ್ ಅಮಿತಾಬ್ ಅವರು, ಬಾಬಾಜಿಯವರು, ಅದೇ ರೀತಿ ಎಲ್ಲರನ್ನ ನನಗೆ ಬಹುಶಃ ಇಸ್ಮಾಯಿಲ್ ಅವರು ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ನಮ್ಮ ಕಾರ್ಯದರ್ಶಿಗಳು ಮತ್ತು ಸಂಚಾಲಕರು ಧ್ವಜಾರೋಹಣವನ್ನು ನೆರವೇರಿಸಿಕೊಂಡು School salute. Order. विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। सदा शक्ति सरसाने वाला, प्रेम सुधा बरसाने वाला, वीरों को हरसाने वाला, मातृभूमि का तन मन सारा। विजयी विश्व तिरंगा प्यारा, झंडा ऊंचा रहे हमारा। आओ प्यारे वीरों आओ, देश धर्म पर बल बल जाओ, एक साथ सब मिलकर गाओ, प्यारा भारत देश हमारा। विजयी विश्व तिरंगा प्यारा। ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ 15 ಆಗಸ್ಟ್ 1947ರ ಸ್ವಾತಂತ್ರ್ಯವಾಯಿತು. ಆಗಸ್ಟ್ 26ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೇತೃತ್ವದಲ್ಲಿ ಕರಡು ಸಮಿತಿಯನ್ನು ಮಾಡಲಾಯಿತು. ಕಾನೂನುಬದ್ಧವಾಗಿ ನಿಯಮಾವಳಿಗಳನ್ನು ಒಳಗೊಂಡ ಗ್ರಂಥವೇ ಭಾರತದ ಸಂವಿಧಾನ. ಇದರ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಹಾಗೆ ನಮ್ಮ ಶಾಲೆಯಲ್ಲಿ ಇಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಮೊದಲಿಗೆ ಪ್ರಾರ್ಥನೆ. ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ದೇವರ ಅನುಗ್ರಹ ಮುಖ್ಯ. ಈಗ ಪ್ರಾರ್ಥನೆ ಮಾಡಲು ಇದೀಗ ನಮ್ಮ ಶಾಲೆಯ ಮಕ್ಕಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. आती है दुआ बन के तमन्ना मेरी, लब पे आती है दुआ बन के तमन्ना मेरी। जिंदगी शम्म की सूरत वो खुदाया मेरी, जिंदगी शम्म की सूरत वो खुदाया मेरी। लब पे आती
ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಲ್ಕರೀಂ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಹಾಜಿ ಮೊಹಮ್ಮದ್ ತ್ವಾಹ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ನಗರಸಭಾ ಉಪಾಧ್ಯಕ್ಷರಾದ ಇಂದು ಸನ್ಮಾನಿಸಲ್ಪಡುವಂತಹ ಇಮ್ತಿಯಾಜ್ ಕೋಟೆಪುರ ಇವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಇಂದು ಸನ್ಮಾನಿಸಲ್ಪಡುವಂತಹ ಮುಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಅದೇ ರೀತಿ 300 ಗ್ರಾಮ ಪಂಚಾಯತ್ ಸದಸ್ಯರಾದಂತಹ RKC ಅಜೀಜ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ನಮ್ಮೆಲ್ಲರ ಸ್ಫೂರ್ತಿದಾಯಕವಾದಂತಹ ಮಾರ್ಗದರ್ಶಕರು ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಮೊಹಮ್ಮದ್ ಯೂಬಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇನ್ನೋರ್ವ ಗಣ್ಯ ಅತಿಥಿ ಮುಸ್ಲಿಂ ಒಕ್ಕೂಟ ಉಳ್ಳಾಲ ಇದರ ಅಧ್ಯಕ್ಷರಾದಂತಹ ಜನಾಬ್ ಇಸ್ಮಾಯಿಲ್ ಉಳ್ಳಾಲ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಸೈಯದ್ ಮದನಿ ಉರ್ದು ಪ್ರಾಥಮಿಕ ಶಾಲೆ ಇದರ ಸಂಚಾಲಕರಾದಂತಹ ಜನಾಬ್ ಇಸ್ಮಾಯಿಲ್ ಹಾಜಬ್ಬ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಉಲ್ಲಾಲ ನಗರಸಭಾ ಅಧ್ಯಕ್ಷರಾದಂತಹ ಸುಹೈಲ್ ಮುಕ್ಕಚ್ಚೇರಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಉಳ್ಳಾಲ ನಗರ ಸಮಿತಿ ಇದರ ಕೋಶಾಧಿಕಾರಿಯಾದಂತಹ ಜನಾಬ್ ಇಮ್ತಿಯಾಜ್ ಮುಕ್ಕಚ್ಚೇರಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ನಮ್ಮೂರಿನ ಹಿರಿಯರು ಆದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತಹ ಬಾವ ಕಲೆಕೋಟಿ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ನಾಟೆಕಲ್ ಪರಿಸರದ ಒಬ್ಬ ಸಮಾಜ ಸೇವಕರು ಆದಂತಹ ಫಾರೂಕ್ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಮಲೆಕೋಟೆಯ ಯುವಕರ ಸ್ಫೂರ್ತಿಯಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಾಬ್ ಅಲ್ತಾಫ್ UH ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇನ್ನೊಬ್ಬ ಸಮಾಜ ಸೇವಕರು SDP ಕಾರ್ಯಕರ್ತರು ಆದ ಮನ್ಸೂರ್ ಅಲೆಕಲ ಇವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಸೈಯದ್ ಮದನಿ ಉರ್ದು ಪ್ರಾಥಮಿಕ ಶಾಲೆ ಇದರ ಮುಖ್ಯೋಪಾಧ್ಯಾಯರಾದಂತಹ KMK ಮಂಜುನಾಥ್ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯಲ್ಲಿ ನಾವು ಪ್ರತಿ ವರ್ಷವೂ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸುವಂಥದ್ದು. ಇವತ್ತು ಸರ್ಕಾರದ ಸುತ್ತೋಲೆಯೊಟ್ಟಿಗೆ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಅದರ ಒಟ್ಟಿಗೆ ಇವತ್ತು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನವರು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು, ಅಧ್ಯಾಪಕರುಗಳಿಗೆ ಸ್ಪರ್ಧೆಗಳನ್ನು ಮಾಡಿಕೊಂಡು ರಾಷ್ಟ್ರೀಯ ಹಬ್ಬವನ್ನು ಒಟ್ಟಿಗೆ ನಾವು ಆಚರಿಸುವ ಎಂಬಂಥ ನಿಲುವಿನಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸಹಕಾರದೊಂದಿಗೆ ನಾವು ಈ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲಿಕ್ಕೆ ಇದ್ದೇವೆ. ಪ್ರಜಾಪ್ರಭುತ್ವ ಅಂದರೆ ನಾವು ಈಗಾಗಲೇ ತಿಳಿದಾಗೆ ನಮ್ಮ ವೇದಿಕೆಯಲ್ಲಿ ಪಕ್ಷದ ಮುಖಂಡರು ಇರ್ಬೋದು, ಪಕ್ಷಾತೀತರು ಇರ್ಬೋದು, ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲರೂ ಇರ್ಬೋದು. ಆದರೆ ಇವರೆಲ್ಲರ ಮಧ್ಯದಲ್ಲಿ ಇವರ ಆಡಳಿತ ನಡೆಸುವವರು, ಮಸೀದಿಯ ಆಡಳಿತ ನಡೆಸುವವರು ಇರ್ಬೋದು, ಸಮಾಜದ ಆಡಳಿತ ನಡೆಸುವವರು ಇರ್ಬೋದು, ಸಂಘಟನೆಯ ಆಡಳಿತ ನಡೆಸುವವರು ಇರ್ಬೋದು, ಅದೇ ರೀತಿಯಲ್ಲಿ ರಾಜಕೀಯವಾಗಿ ಆಡಳಿತ ನಡೆಸುವವರು ಇರ್ಬೋದು. ಯಾವುದೇ ಆಡಳಿತ ನಡೆಸುವಂಥ ಸಮಯದಲ್ಲಿ ಮೊದಲನೇದಾಗಿ ಕೇಳುವುದೆಂದರೆ ಆ ಕಮಿಟಿಗವರು ಬೈಲ ಉಂಡ, ಕಮಿಟಿಗವರು ಬೈಲ ಉಂಡ. ಬೈಲ ಅಂದರೆ ಬೈಲ ಅಂದರೆ ನಿಯಮಾವಳಿಗಳಿದೆಯಾ. ಹಾಗೆ ಭಾರತ ದೇಶವು 1947ನೇ ಇಸವಿಯಲ್ಲಿ ಸ್ವಾತಂತ್ರ್ಯವಾದ ತಕ್ಷಣ ಅದು ಅರಾಜಕತೆಯಿಂದ ಕೂಡಿದಂತಹ ಒಂದು ವ್ಯವಸ್ಥೆ ಇತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಇದಕ್ಕೊಂದು ಸುವ್ಯವಸ್ಥಿತವಾದಂಥ, ನಮ್ಮ ಮಲಯಾಳ ಭಾಷೆಯಲ್ಲಿ ಹೇಳಿದ್ರೆ ಭರಣಾಘಟನ ಮಾಡಬೇಕು ಎಂಬಂಥ ದೃಷ್ಟಿಯಿಂದ ಅವರ ಅಧ್ಯಕ್ಷತೆಯಲ್ಲಿ 1950ನೇ ಜನವರಿ 26ರಂದು ಸುದೀರ್ಘವಾದಂಥ ಎಲ್ಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಎಲ್ಲರ ಸಹಕಾರ ಮತ್ತು ಸಲಹೆಯೊಂದಿಗೆ ಡಾಕ್ಟರ್ BR ಅಂಬೇಡ್ಕರ್ ರವರು ಈ ಒಂದು ಸುಂದರವಾದಂಥ ಧರ್ಮ ಗ್ರಂಥವನ್ನು ಇವತ್ತು ನಮಗೆ ಮಾಡಿಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ
ಇವತ್ತು ಮುಸಲ್ಮಾನರು ಪವಿತ್ರವಾದ ಧರ್ಮಗ್ರಂಥವಾದಂಥ ಕುರಾನ್ನಲ್ಲಿ ಏನು ಹೇಳಿದೆ ಹಾಗೆ ನಡಿಬೇಕು. ಹಿಂದೂಗಳು ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದರಲ್ಲಿರುವಂಥ ಎಲ್ಲ ಅಂಶಗಳೊಟ್ಟಿಗೆ ಅವರ ಜೀವನ ಶೈಲಿಯನ್ನು ನಡೆಸಬೇಕು. ಕ್ರಿಶ್ಚಿಯನ್ನರು ಬೈಬಲ್ನಲ್ಲಿ ಏನನ್ನು ಹೇಳಿದ್ದಾರೆ ಆ ರೀತಿಯಾದಂಥ ಜೀವನ ನಡೆಸಬೇಕು. ಆದರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಪಾರಸಿಗಳು, ಸಿಖ್ಖರು, ಬೌದ್ಧರು, ನಮ್ಮ ರಾಷ್ಟ್ರದಲ್ಲಿ ಎಷ್ಟು ಧರ್ಮದವರಿದ್ದಾರೋ ಈ ಎಲ್ಲ ಧರ್ಮದವರು ಒಂದು ಧರ್ಮ ಗ್ರಂಥವನ್ನು ಗೌರವಿಸಬೇಕು. ಆ ಧರ್ಮ ಗ್ರಂಥವೇ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಭಾರತದ ಸಂವಿಧಾನ ಆಗಿದೆ. ಭಾರತದ ಸಂವಿಧಾನ ಆಗಿದೆ. ಆದರೆ ಭಾರತದ ಸಂವಿಧಾನವನ್ನ ಜನರಿಗೆ ತಲುಪಿಸುವಂತ ವ್ಯವಸ್ಥೆ ಇವತ್ತು ನಮ್ಮಲ್ಲಿ ಆಗದ ಕಾರಣ ಸಂವಿಧಾನದ ಬಗ್ಗೆ ಅಪಪ್ರಚಾರಗಳು, ಸಂವಿಧಾನದ ವ್ಯವಸ್ಥೆ ಬಗ್ಗೆ ಮಾತನಾಡುವವರು ಇದರೆಲ್ಲ ಹುಟ್ಟಿಕೊಳ್ತಾರೆ. ಆದರೆ ನಾನು ಏನು ಹೇಳಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ನಮ್ಮ ಸಂಘಟಕರು ಇದ್ದಾರೆ, ಸಂಘಟಕರು ನಮ್ಮಲ್ಲಿದ್ದಾರೆ. ಈ ಸಂಘಟಕರ ಕೆಲಸ ಏನು ಅಂತ ಹೇಳಿದ್ರೆ ಕೇವಲ ಒಂದು ದಿವಸದ ಮಟ್ಟಿಗೆ ಪ್ರಜಾಪ್ರಭುತ್ವವನ್ನು ಆಚರಿಸುವುದಲ್ಲ, ಒಂದು ದಿವಸದ ಮಟ್ಟಿಗೆ ಬಹುಶಃ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವುದಲ್ಲ. ಆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನ ಪರಿಚಯಿಸುವಂತ ವ್ಯವಸ್ಥೆ ವರ್ಷ ಇಡೀ ಆಗಬೇಕು. ಆದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜಕ್ಕೆ ಅದರ ನೆನಪಿರುತ್ತದೆ. ಭಾರತದ ಸಂವಿಧಾನದ ವ್ಯವಸ್ಥೆಯನ್ನ, ಸಂವಿಧಾನದಲ್ಲಿ ಎಷ್ಟು ಪರಿಚಯಗಳಿವೆ, ಸಂವಿಧಾನದಲ್ಲಿ ಯಾವುದೆಲ್ಲ ಹಕ್ಕನ್ನು ಕೊಟ್ಟಿದ್ದಾರೆ, ಈ ಹಕ್ಕನ್ನು ಎಲ್ಲ ಪರಿಚಯಿಸುವಂತ ಒಂದು ವ್ಯವಸ್ಥೆ ವರ್ಷ ಇಡೀ ಆಗಬೇಕು. ಆಗಿದ್ದಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಮಗೆ ಆ ಸಂವಿಧಾನವನ್ನು ಗೌರವಿಸುವಂತ ಒಂದು ವ್ಯವಸ್ಥೆ ಬರುತ್ತೆ. ಆಧುನಿಕ ಯುಗ ಅಂತೇಳಿ ಎಲ್ಲರೂ ಒಪ್ಪಿಕೊಂಡಾಗಿದೆ. ಆಧುನಿಕ ಯುಗ ಅಂತೇಳಿ ಎಲ್ಲರೂ ಒಪ್ಪಿಕೊಂಡಾಗಿದೆ. ತನ್ನ ತಂದೆ ತಾಯಿಗಳನ್ನೇ ಒಪ್ಪಿಕೊಳ್ಳದಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವಿದ್ದೇವೆ. ಅವರು ಮಾಡಿದಂತ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳುವವರೆಗೆ ನಾವು ಬಂದಿದ್ದೇವೆ. ಅದರ ಒಟ್ಟಿಗೆ ಸಾಂಪ್ರದಾಯಿಕವಾದಂಥ ನಮ್ಮ ಸಂವಿಧಾನವನ್ನು ಗೌರವಿಸಲಿಕ್ಕೆ ಸಾಧ್ಯತೆ ಇದೆಯಾ? ಇಷ್ಟು ವರ್ಷಗಳವರೆಗೆ, ಉದಾಹರಣೆಗೆ 72 ವರ್ಷಗಳು ಒಂದು ಸಂವಿಧಾನದ ಅಡಿಯಲ್ಲಿ ಭಾರತದ ದೇಶವನ್ನ ಸುಪ್ರೀಂ ಆಗಿ ಎಲ್ಲ ರಾಷ್ಟ್ರಗಳು ಗೌರವಿಸಿದಂತಹ ಒಂದು ವ್ಯವಸ್ಥೆಯಲ್ಲಿ ಕೆಲವು ವ್ಯವಸ್ಥೆಯೊಂದಿಗೆ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಬಹುಶಃ ಅದು ನಮ್ಮ ಸಂವಿಧಾನಕ್ಕೆ ಮಾಡುವಂತ ಒಂದು ಅಪಪ್ರಚಾರವೇ ಸರಿ. 70 ವರ್ಷ ಸರಿ ಇತ್ತು. ಬಹುಶಃ ಅದರಲ್ಲಿ 2-3 ತಲೆಮಾರುಗಳು ಹೋಗಿದೆ. ಒಂದು ತಲೆಮಾರಲ್ಲ, 2-3 ತಲೆಮಾರು ಹೋಗಿದೆ. ತಂದೆ, ಮಗ, ಮಗನ ಮಗ, ಇದೆಲ್ಲ ಈ ತಲೆಮಾರುಗಳು ಹೋಗಿದೆ. ಹೋಗಿ ಆದ ನಂತರ ಇದರ ಬಗ್ಗೆ ನಾವು ಅಪಪ್ರಚಾರವನ್ನು ಎತ್ತುವಂಥದ್ದು ಇದು ನಮ್ಮ ಇತಿಹಾಸಕ್ಕೆ ಕೊಡುವಂತಹ ಒಂದು ಕಗ್ಗೊಲೆ. ನಾವು ಇತಿಹಾಸವನ್ನು ಮಾಡುವಂಥದ್ದು ಎಷ್ಟೋ ವರ್ಷದಲ್ಲಿ ಸಮಾಜ ಪಾಠದಲ್ಲಿ ಇದನ್ನು ಕಲಿಸಿದ್ದಾರೆ. ಮೂಲಭೂತ ಹಕ್ಕುಗಳು ಏನು ಅಂತೇಳಿ ಹೇಳಿದ್ದಾರೆ. ಟೀಚರ್ನವರು ಪಾಠ ಮಾಡಿದ್ದಾರೆ. ಆ ಟೀಚರ್ ಪಾಠ ಮಾಡಿದರಲ್ಲಿ ಇವತ್ತು ಭಾರತದ ರಾಷ್ಟ್ರಪತಿಯಾಗಿದ್ದಾರೆ, ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ, ಭಾರತದ ಉನ್ನತ ಹುದ್ದೆಯಲ್ಲಿ ಇರುವವರೆಲ್ಲ ಅದನ್ನೇ ಕಲಿತವರು. ಭಾರತದ ಉನ್ನತ ಹುದ್ದೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಆಯಾ ಭಾಷೆಯಲ್ಲಿ ಇರುವಂತಹ ಸಂವಿಧಾನವನ್ನು ಕಲಿತವರು. ಈ ಸಂವಿಧಾನವೇ ಇವತ್ತು ಸರಿಯಿಲ್ಲ ಅಂತ ಹೇಳುವಂತ ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಅದಕ್ಕೆ ಅದನ್ನು ಸಾಂಪ್ರದಾಯಿಕವಾಗಿ ಅಲ್ಲ, ಅದನ್ನು ಬಹುಶಃ ವಿಜೃಂಭಣೆಯಿಂದ, ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೆ ನಾನು ಇಕ್ರಾ ಚಾರಿಟಬಲ್ ಟ್ರಸ್ಟ್ ಅನ್ನು ಅಭಿನಂದಿಸ್ತೇನೆ. ನಮ್ಮಲ್ಲಿ ಚಿಕ್ಕ ಒಂದು ವ್ಯವಸ್ಥೆ ಇತ್ತು, ಮಕ್ಕಳಿಗೆ ಧ್ವಜಾರೋಹಣ ಮಾಡೋದು ಬಿಡುವುದು ಎಂಬಂತ ನಿಯಮ. ಆದರೆ ಅದನ್ನ ಮಾಡಬಾರ್ದು. ಮಕ್ಕಳಿಗೆ ಇದರ ಸ್ವಾತಂತ್ರ್ಯವನ್ನು ನನ್ನ ಟೀಚರ್ಸ್ನವರು ಹೇಳಿದರು, ಸರ್ ಹಾಗೆ ಬಿಟ್ಟರೆ ಮಕ್ಕಳಿಗೆ ಏನಂತ ಗೊತ್ತಾಗುದಿಲ್ಲ. ನಾವು ಪ್ರಜಾಪ್ರಭುತ್ವ ದಿವಸವನ್ನ ಒಳ್ಳೆ ಅರ್ಥಪೂರ್ಣವಾಗಿ ಆಚರಿಸುವಂತ ವ್ಯವಸ್ಥೆ ಆಗಬೇಕು. ಆ ಮೂಲಕ ನಮ್ಮ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡಬೇಕು ಅಂತ. ನಮಗೆ ಬೇಕಿದ್ದದ್ದು ಮಕ್ಕಳೇ, ನನ್ನ ಪ್ರೀತಿಯ ಮಕ್ಕಳ ಹತ್ರ ಬಂದು ನನ್ನ ವೇದಿಕೆಯಲ್ಲಿರುವಂತ ಹಿರಿಯರು, ಕಿರಿಯರು, ಸಹೋದರರು ಹೇಳುವುದೆಂದರೆ ನಮಗೆ ಹೇಳುವ ವ್ಯಕ್ತಿ ಅಗತ್ಯತೆ ಇಲ್ಲ. ಹೇಳಿದವರು ಯಾರು ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಹೇಳುವಂತ ವಿಷಯ ಏನು ಎಂಬುದು ಮುಖ್ಯ. ಅವನು ಹೇಳುತ್ತಿರುವಂತ ವಿಷಯ ಏನು, ನಮ್ಮ ವ್ಯವಸ್ಥೆ ಏನು, ಇದೆಲ್ಲ ಮುಖ್ಯ. ಸಾಂಪ್ರದಾಯಿಕವಾಗಿ ನಾವೆಲ್ಲ ಏನ್ ಮಾಡ್ತೇವೆ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಮ್ಮೊಳಗೆ ಕಚ್ಚಾಡುತ್ತೇವೆ. ನಮ್ಮೊಳಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಚ್ಚಾಡಿದ ಸಮಯದಲ್ಲಿ ಐಕ್ಯತೆ ಎಂಬ ಒಂದು ಶಬ್ದವನ್ನೇ ನಮ್ಮ ಹಿಸ್ಟ್ರಿಯಿಂದಲೇ ತೆಗೆದುಬಿಟ್ಟಿದ್ದೇವೆ. ಐಕ್ಯತೆ ಎಂಬುದೇ ನಮ್ಮಲ್ಲಿಲ್ಲ. ಆದ್ದರಿಂದ ಇವತ್ತು ನಾವು ಸಮುದಾಯದಲ್ಲಿ ಇಷ್ಟು ದೊಡ್ಡದಾದಂಥ ವಿಪತ್ತುಗಳನ್ನೆಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ ಎದುರಿಸಬೇಕಾಗ್ತದೆ. ಆದ್ದರಿಂದ ಇವತ್ತು ಪ್ರಜಾಪ್ರಭುತ್ವ ದಿವಸದ ಸಂದೇಶವಾಗಿ ನನ್ನ ಮಕ್ಕಳಿಗೆ ನಾನು ಹೇಳುವುದಂತ ಹೇಳಿದರೆ, ಯಾವುದೇ ಮತವಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಭಾಷೆ ಮಾತಾಡುವವರು ಇರಲಿ, ಯಾವುದೇ ವೇಷ ಹಾಕುವವರು ಇರಲಿ, ಇವರೆಲ್ಲರನ್ನ ನಮ್ಮ ಇಸ್ಲಾಂ ಧರ್ಮದಲ್ಲಿ ಮನುಷ್ಯರು ಅಂತ ಹೇಳ್ತಾರೆ. ಇಸ್ಲಾಂ ಧರ್ಮದಲ್ಲಿ ಮನುಷ್ಯರು ಅಂತ ಹೇಳ್ತಾರೆ. ಯಾಕೆ ಇಸ್ಲಾಂ ಧರ್ಮದಲ್ಲಿ ಮನುಷ್ಯರು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಟೀಚರ್ ವಿಜ್ಞಾನ ಪಾಠ ಮಾಡುವ ಟೀಚರ್ ಒಪ್ಪುವುದಿಲ್ಲ. ಅವರು ಹೇಳ್ತಾರೇನೋ ಅನುಜೀವಿಯಿಂದ ಮನುಷ್ಯರು,
ದೊಡ್ಡದಾಗಿ 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 ಮಕ್ಕ ಮಾನವನಾಗಿದ್ದಾರೆ. ಆದರೆ ನಮ್ಮ ವಿಶ್ವಾಸ ಆದಂ ನಬಿಯವರ ಮಕ್ಕಳು ನಾವು. ಹಿಂದೂಗಳು ಆದಂ ನಬಿ ಮಕ್ಕಳು, ಮುಸಲ್ಮಾನರು ಆದಂ ನಬಿ ಮಕ್ಕಳು, ಕ್ರಿಶ್ಚಿಯನ್ನರು ಆದಂ ನಬಿ ಮಕ್ಕಳು. ಒಂದು ತಾಯಿ ಮತ್ತು ಒಂದು ತಂದೆಯ ಮಕ್ಕಳಾದ ಮೇಲೆ ಅವರು ಎಲ್ಲಿಯೇ ಇರಲಿ, ಅವರು ಯಾವ ಊರಿನಲ್ಲೇ ಇರಲಿ, ಅವರು ಯಾವ ಜಾತಿಯವರೇ ಇರಲಿ, ಅವರು ಯಾವ ವ್ಯವಸ್ಥೆ ಇರಲಿ, ನಾವು ಅಣ್ಣ ತಮ್ಮಂದಿರಾಗಿದ್ದೇವೆ. ಆದ್ದರಿಂದ ನಾವೆಲ್ಲರೂ ನಮ್ಮ ನೆರೆಕರೆಯವರು, ನಮ್ಮ ಊರಿನವರು, ನಮ್ಮ ಪರಿಸರದವರು, ಇವರೆಲ್ಲರೂ ನಾವು ನೆರೆಕರೆಯವರಾಗಿ ಬಾಳಲಿಕ್ಕೆ ನಾವು ಪಣ ತೊಡಬೇಕು. ಅದು ನಮ್ಮ 2022ನೇ ಪ್ರಜಾಪ್ರಭುತ್ವ ದಿನ ನಮಗೆ ಪ್ರೇರಣೆ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ, ಭಾರತ ದೇಶವು ಇಡೀ ರಾಷ್ಟ್ರಗಳ ಪೈಕಿಯಲ್ಲಿ ಸುಂದರವಾದಂತಹ ಒಂದು ರಾಷ್ಟ್ರ. ಭಾರತ ದೇಶವು ಯಾರದಾದಂತಹ ಒಂದು ಹಕ್ಕಲ್ಲ. ಭಾರತ ದೇಶವು ಭಾರತದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯನ ಹಕ್ಕು, ಪ್ರತಿಯೊಬ್ಬ ಮನುಷ್ಯನ ದೇಶವಾಗಿದೆ. ಭಾರತ ದೇಶಕ್ಕೆ ಹೋಲಿಸಬೇಕಿದ್ದಂತಹ ಒಂದು ದೇಶ ಇವತ್ತು ನಮ್ಮ ಪ್ರಪಂಚದಲ್ಲಿದ್ರೆ ಅದು ಭಾರತ ಮಾತ್ರ. ಭಾರತದಲ್ಲಿ ಎಷ್ಟು ಮಸೀದಿಗಳು, ಎಷ್ಟು ಮಂದಿರಗಳು, ಎಷ್ಟು ಚರ್ಚುಗಳು, ಎಷ್ಟು ದೇವಸ್ಥಾನಗಳು, ಇದೆಲ್ಲ ಐಕ್ಯತೆಯಿಂದ ಇದೆ. ಆದರೂ ಐಕ್ಯತೆಯಿಂದ ಇರುವಂತಹ ಸಮಯದಲ್ಲಿ ನಾನು ನೀವು ಎಲ್ಲ ವಿಶ್ವಾಸ ಇಟ್ಕೊಂಡವರು ಏನು ಅಂತ ಹೇಳಿದ್ರೆ, ಅಲ್ಲಾಹನಲ್ಲಿ ನಮ್ಮ ಮಧ್ಯದಲ್ಲಿರುವಂತಹ ಒಬ್ಬನು ಶಪಥವನ್ನು ತೆಗೆದುಕೊಂಡಿದ್ದಾನೆ. ಏನು ಶಪಥ ತೆಗೆದುಕೊಂಡಿದ್ದಾನೆ? ಅಲ್ಲಾಹ್ವೇ, ನನ್ನನ್ನು ನಿನ್ನ ಗುಂಪಿನಿಂದ ಹೊರಗೆ ಹಾಕಿದ್ದಿ, ಹೊರಗೆ ಹಾಕಿದರೂ ಪರವಾಗಿಲ್ಲ, ಆದರೆ ನಾನು ನಿನ್ನಲ್ಲಿ ಒಂದು ವರವನ್ನು ಕೇಳ್ತೇನೆ, ಅದು ನನಗೆ ಕೊಡಬೇಕು ಅಂತ. ಆಗ ಅಲ್ಲಾಹ್ ಕೇಳ್ತಾನೆ ಅಂತ, ಅದು ಏನು ಅಂತ. ಏನಿಲ್ಲ, ನಿನ್ನ ಶಾಂತಿಯುತವಾಗಿರುವಂತ ಮನುಷ್ಯರನ್ನ ಅಲ್ಲಿ ಹೋಗಿ ಅವರನ್ನು ಭಿನ್ನ ಮತಕ್ಕೆ ಕೊಡುವಂತ, ಅವರ ಪರಸ್ಪರ ಅವರ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತುವಂತ ಒಂದು ಶಕ್ತಿಯನ್ನು ನೀನು ಕೊಡಬೇಕು ಅಂತ ಅವನಿಗೆ ಇಬ್ಲೀಸ್ ಅಂತ ಹೇಳ್ತಾರೆ. ಅವನನ್ನೇ ನಾವು ಇಬ್ಲೀಸ್ ಅಂತ ಇವತ್ತು ಹೇಳುದು. ಅಲ್ಲಾಹನಿಗೆ ಎದುರುವುದಿಲ್ಲ ಯಾರು ಮನುಷ್ಯರು. ಇವತ್ತು ಮನುಷ್ಯರು ಎದುರುದಿದ್ರೆ ಯಾರಿಗೆ ಹೇಳ್ತಾರೆ? ಇಬ್ಲೀಸ್ಗೆ ಎದುರ್ತಾರೆ. ಯಾಕೆ? ಅಲ್ಲಾಹನು ಕೊಟ್ಟ ವರ, ಅಲ್ಲಾಹನು ಅವನಿಗೆ ಅಂತ ಒಂದು ವರ ಕೊಟ್ಟಿದ್ದಾನೆ. ಆದ ಕಾರಣ ಅದನ್ನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಅದನ್ನು ಪಸರಿಸ್ತಾನೆ. ಆ ಪಸರಿಸುವಲ್ಲಿ ನಮ್ಮ ಬುದ್ಧಿಶಕ್ತಿಯನ್ನು ನಾವು ಉಪಯೋಗಿಸಬೇಕು. ಇದು ನನಗಾಗಿ ಅಲ್ಲ, ನನಗೆ ಅಲ್ಲಾಹನು ಒಂದು ಉತ್ತಮವಾದಂತ ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಮೂಗು ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ. ಇದೆಲ್ಲವನ್ನು ನಾನು ಉಪಯೋಗಿಸಿಕೊಂಡು ಅವನ ಕಡೆಗೆ ನಡೆಯಬೇಕೆಂಬಂತ ಭಾವನೆ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ಯಾವುದೇ ರೀತಿಯಾದ ಭಿನ್ನಮತ ಇರಲಿಕ್ಕಿಲ್ಲ. ಇವತ್ತು ನಮ್ಮ ಹಿರಿಯರು, ಯಾವ ಜಾತಿಯವರೇ ಹಿರಿಯರಿರಲಿ, ಅವರು ಯಾರು ಭಿನ್ನಮತವನ್ನು ಮೆಚ್ಚುವುದಿಲ್ಲ, ಉಗ್ರವಾದವನ್ನು ಮೆಚ್ಚುವುದಿಲ್ಲ, ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಹೇಳುವುದಿಲ್ಲ. ಇವತ್ತು ನೋಡಿ, ಒಂದೊಂದೇ ಪೇಪರ್ನಲ್ಲಿ ಹೊರಗೆ ಬರ್ತದೆ. ನಾವು ಕೈಕಾಲು ಕಟ್ಟಿರುವಾಗ ಏನಾದರೂ ಮಾಡಿದ್ದೇವೆಯಾ? ಅದು ಕಾನೂನಲ್ಲ, ಅದು ನ್ಯಾಯವಲ್ಲ. ಅದಕ್ಕೆ ನಮ್ಮ ಸಂವಿಧಾನವು ಸುಂದರವಾದಂತಹ ಸಂವಿಧಾನ ನಮಗೆ ರಚನೆಯಾಗಿದೆ ಅಂತೇಳಿ ನಾನು ಹೇಳಿದ್ರೆ ಹೆಚ್ಚು ಮಾತನಾಡುವುದಿಲ್ಲ. ಇವತ್ತು ನಮ್ಮ ವೇದಿಕೆಯಲ್ಲಿ ಹೊಸಬರಿದ್ದಾರೆ, ಅವರನ್ನೆಲ್ಲ ಈಗಾಗಲೇ ನಮ್ಮ ಇಕ್ರಾಂಗ್ ಅಧ್ಯಕ್ಷರು ಜಂಟಿಯಿಂದ ಕಾರ್ಯಕ್ರಮ ಅಂತೇಳಿ ಹಾಗೆ ಇರ್ತದೆ, ಅವರು ಪರಿಚಯಿಸಿದ್ದಾರೆ. ಅದರ ಒಟ್ಟಿಗೆ ಇವತ್ತು ನಮ್ಮೊಟ್ಟಿಗೆ ಬಹಳಷ್ಟು ಸುಂದರವಾದಂತಹ ಕಾರ್ಯಕ್ರಮ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರಾದಂತ ಪ್ರಧಾನ ಕಾರ್ಯದರ್ಶಿಗಳಾದಂತ ಜನಾಬ್ ಹಾಜಿ ಮೊಹಮ್ಮದ್ ತೋಹರ್ ಅವರು ನಮ್ಮ ಎಲ್ಲ ಕೆಲಸಗಳಲ್ಲಿಯೂ ನಮ್ಮೊಟ್ಟಿಗೆ ಇರುವವರು. ಪ್ರತಿಯೊಂದು ವ್ಯವಸ್ಥೆಯೊಟ್ಟಿಗೂ ಸುಂದರವಾದಂತಹ ಈ ಒಂದು ಸಭಾಂಗಣವನ್ನು ನಾವು ಪರಿಚಯಿಸಬೇಕು ಅಂತ ಹೇಳಿದ್ರೆ ಅದು ಅವರ ಕೊಡುಗೆ ಅಂತ ಹೇಳಿದ್ರೆ, ಅವರಿಗೆ ನಾವು ಸ್ವಲ್ಪ ಹಣ ಕೊಟ್ಟಿದ್ದೇವೆ. ಸ್ವಲ್ಪ ಹಣವನ್ನು ಕೊಟ್ಟು ಮಾಡಿದಾಗ ಸಾಧಾರಣ 7.5 ಲಕ್ಷ ರೂಪಾಯಿಗಳಷ್ಟು ಇದಕ್ಕೆ ವ್ಯಯವಾಗಿದೆ. ಖಾಲಿ 3 ಲಕ್ಷ ರೂಪಾಯಿಗಳನ್ನು ಮಾತ್ರ ನಾವು ಶಾಲೆಯಿಂದ ಅವರಿಗೆ ಕೊಟ್ಟಿದ್ದೇವೆ. ಅದನ್ನು ಅವರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಇನ್ನು ಎಲ್ಲ ಕೆಲಸಗಳು ಯಾವುದೆಲ್ಲ ಇದೆಯೋ ಅದೆಲ್ಲವನ್ನು ಮಾಡುವಲ್ಲಿ ಅವರು ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ಅಲ್ಲಾಹನು ಉತ್ತಮ ಆರೋಗ್ಯ, ಉತ್ತಮ ಸಂಪತ್ತು, ಅದನ್ನು ಶಾಲೆಗೆ ಕೊಡುವಂತ ಮನಸ್ಸು ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತಾ ಅವರಿಗೆ ನಾನು ಸ್ವಾಗತವನ್ನು ಶಾಲೆಯ ವತಿಯಿಂದ ಬಯಸ್ತಾ ಇದ್ದೇನೆ ಸರ್. ಹಾಗಾಗಿ ನಮ್ಮ ಶಾಲೆಯ ಸಂಚಾಲಕರಾದ ಇಸ್ಮಾಯಿಲ್ ಆಜಮರವರು ಇದ್ದಾರೆ. ನಮ್ಮ ಎಲ್ಲ ಕೆಲಸಗಳಲ್ಲಿ ಇವತ್ತು ನಮ್ಮ ಮಕ್ಕಳು ಇಷ್ಟು ಚಂದವಾಗಿ ಇರಬೇಕಿದ್ರೆ ಇದು ಅವರ ಮನೆಯವರು ಹೋಲಿಸಿದಂತ ಯೂನಿಫಾರ್ಮ್ ಅಲ್ಲ. ಇದು ನಮ್ಮ ಶಾಲಾಭಿವೃದ್ಧಿ ಸಮಿತಿ, UB ಅವರು, ಅಲ್ತಾಫ್ರವರು, ಇವರಂತವರ ಸಹಕಾರದಿಂದ ಆಜಿ ತೋಹಾ ಮತ್ತು ಇಸ್ಮಾಯಿಲ್ ಅವರ ನೇತೃತ್ವದಲ್ಲಿ ಮಕ್ಕಳಿಗೆ ಉಚಿತವಾಗಿ ಕೊಟ್ಟದ್ದು. ಪ್ರತಿ ವರ್ಷವನ್ನು ನಾವು ಕೊಡ್ತಾ ಇದ್ದೇವೆ. 2 ಜೊತೆ ಯೂನಿಫಾರ್ಮು, ಅದೇ ರೀತಿಯಲ್ಲಿ ಶೂ, ಟೈ, ಬೆಲ್ಟ್ ಇದೆಲ್ಲವನ್ನ ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರು ಉಚಿತವಾಗಿ ಕೊಡ್ತಾರೆ. ಇದವರ ಶ್ರಮದ ಫಲ. ಇವತ್ತು ನಮ್ಮ ಇಲ್ಲಿ ಕಾಣುತ್ತಿರುವಂತಹ ವಿಂಡೋ ಗ್ಲಾಸ್ ಇದೆಲ್ಲವನ್ನ
ನಮ್ಮ ಶಾಲೆಯ ಸಂಚಾಲಕರು ಅವರ ಉಚಿತವಾಗಿ ನಮಗೆ ಈ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಮುಂದೆ ಯಾವಾಗಲೂ ನಿಮಗೆ ಹಣ ಕೊಡುವುದು ಅಂತ ಹೇಳಿದಂತ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಲ್ತಾಫ್ ಯೋಚಿರವರಿದ್ದಾರೆ. ನಮ್ಮ ಎಲ್ಲ ಕೆಲಸಗಳಲ್ಲಿ ಶಾಲೆಯಲ್ಲಿ ನಮಗೆ ಏನಾದರೂ ಒಂದು ಚಿಕ್ಕ ಕೊರತೆ ಬಂದ ಕೂಡಲೇ ನಾವು ಅವರ ಹತ್ರ ಹೇಳೋದು, ಯಾರತ್ರಾದ್ರೂ ಒಂದು ಕರ್ಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಅಲ್ಲಿ ಅವರ ಮನೆ ಹೊರಗೆ ಎಲ್ಲ ಒಗ್ಗಿಕೊಂಡು ನಮಗಾಗುವಂತ ಸವಲತ್ತುಗಳನ್ನು ಕೊಡಿಸುವಲ್ಲಿ ಅವರು ಸಹಕಾರ ಮಾಡ್ತಾರೆ. ಎಲ್ಲ ವ್ಯವಸ್ಥೆಗಳಲ್ಲಿ ಸಹಕಾರವನ್ನು ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮಗಳಿಗೆ ಎಲ್ಲ ಸಮಯಕ್ಕಿಂತ ಮುಂಚಿತವಾಗಿ ಬಂದು ವ್ಯವಸ್ಥೆಗಳನ್ನು ಮಾಡ್ತಾರೆ. ಮತ್ತೆ ಏನಂದ್ರೆ ಒಮ್ಮೆ ಅವರು ಮಾತನಾಡೋದು ಜೋರು, ಆ ಮಾತನಾಡೋದು ಜೋರು ಮಾತಾಡಿದ್ದಾರೆ ಅಲ್ಲ, ಅವ್ರ ಮಾತು ಮಾತ್ರ ಹಾಗೆ, ಯಾಕಂದ್ರೆ ಅದು ಅಭ್ಯಾಸವಾಗಿ ಬಿಟ್ಟಿದೆ. ಅದರ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಅವರ ಸಹಕಾರ ಇದ್ದೇ ಇರ್ತಾರೆ. ಅಲ್ತಾಫ್ ಯೋಚನೆ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಆಗಿ UK ಪಾವರ್ ಅವರು ನಮ್ಮ ಶಾಲೆ ಹೀಗೆ ಇರಲಿಲ್ಲ. 1976 ಇಸವಿಯಿಂದ 1991 ಇಸವಿಯವರೆಗೆ ನಾವು ಟೆಂಟಿನಲ್ಲಿ ಶಾಲೆ ಮಾಡ್ತಾ ಇದ್ದೀವಿ. ಆ ಟೆಂಟಿನಲ್ಲಿ ಮಾಡುವಂತ ಸಮಯದಲ್ಲಿ ಮಳೆಗಾಲದಲ್ಲಿ ಟೆಂಟ್ ಹಾಕಿದಾಗ ಸಾಯಂಕಾಲ ನಾವು ತೆಂಗಿನ ಗರಿಗೆ ಏನನ್ನ ಹಾಕಿ ಹೋದ್ರೆ ಬೆಳಿಗ್ಗೆ ಅದು ಹೊರಗೆ ಬಿದ್ದಿರ್ತದೆ. ಈ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ನಮಗೆ ಸಹಕಾರ ಮಾಡ್ತಾ ಇದ್ದವರು ಆಗಿ UK ಪಾವರ್ ಬೆಳಿಗ್ಗೆ ಬಂದು ಅದನ್ನು ಪುನಃ ಕಟ್ಟಿಕೊಡ್ತಾ ಇದ್ರು. ಯಾಕಂದ್ರೆ ನಮ್ಮ ಜೀವಮಾನದಲ್ಲಿ ಯಾರಾದ್ರೂ ಒಮ್ಮೆ ಸಹಾಯ ಮಾಡಿದರೆ ಅವರನ್ನು ಮರೆಯುವಂತ ವ್ಯಕ್ತಿ ಮನುಷ್ಯನಾಗಿ ಇರುವುದಿಲ್ಲ, ಅವರನ್ನು ನಾವು ನಡೆಸಿಕೊಳ್ಳಲೇಬೇಕಾಗ್ತದೆ. ಜನ ಬಾವರ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ UP ಮೊಹಮ್ಮದ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ನಮ್ಮಲ್ಲಿನ ಬಹುಶಃ ಒಂದು ಯುವ ಪ್ರತಿಭೆ ಮತ್ತು ನಮ್ಮಲ್ಲಿನ ಒಂದು ಸಂಪನ್ಮೂಲ. ಯಾವುದೇ ಸಮಯದಲ್ಲಿ ಪ್ರತಿ ನಮ್ಮ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಕೊಡುವಂತ ಸಮಯದಲ್ಲಿ ಒಂದು ಗರಿಷ್ಠ ಮೊತ್ತವನ್ನು ಕೊಡ್ತಾರೆ. ಗರಿಷ್ಠ ಮೊತ್ತವನ್ನು ಪ್ರತಿ 3 ವರ್ಷಗಳಲ್ಲಿ ನಾವು ಈಗ ನೋಡ್ತಾ ಇದ್ದೇವೆ. ಉತ್ತಮವಾಗಿ ನಮ್ಮ ಮಕ್ಕಳಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಯಾವಾಗಲೂ ಹೇಳುದುಂಟು ನನ್ನ ಮಕ್ಕಳಿಗೆ ಏನಂತ ಹೇಳಿದ್ರೆ, ತಂದೆ ತಾಯಿಗಳನ್ನು ಯಾರು ಗೌರವಿಸುತ್ತಾನೋ ಅವನು ಸಮಾಜದಲ್ಲಿ ಗೌರವಿಸಲ್ಪಡ್ತಾನೆ, ಅವನು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ನೀವು UP ಮೊಹಮ್ಮದ್ ಅನ್ನು ನೋಡಿ, ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ನನ್ನ ಆತ್ಮೀಯ ಮಿತ್ರ, ಬಹುಶಃ ಪರಿಚಯ ಆಗಿರಲಿಲ್ಲ, ಕಳೆದ ವರ್ಷದಲ್ಲಿ 300 ಗ್ರಾಮ ಪಂಚಾಯತಿಗೆ ನಾನು ಎಲೆಕ್ಷನ್ ಆಫೀಸರ್ ಆಗಿದ್ದೆ. 1 ತಿಂಗಳವರೆಗೆ ಕೆಲಸ ಮಾಡಿದ್ದೇನೆ. ಆ 1 ತಿಂಗಳವರೆಗೆ ಎಲೆಕ್ಷನ್ ಆಫೀಸರ್ ಆಗಿ ಕೆಲಸ ಮಾಡಿದಲ್ಲಿ ನನಗೆ ಸಿಕ್ಕಿದ್ದು ಅಜೀಜರು. ಅಜೀಜ್ ಯಾರಂತ ಗೊತ್ತಿಲ್ಲ, ನಾವು ಯಾರ ಬಗ್ಗೆ ಅಲ್ಲಿ ಮಾತನಾಡಲಿಕ್ಕಿಲ್ಲ, ನಾವು ಅಲ್ಲಿ ಎಲೆಕ್ಷನ್ ಆಫೀಸರ್ ಆಗಿರೋದು. ಆದ್ರೆ ಒಂದು ಸಂತೋಷ ಏನಂತ ಹೇಳಿದ್ರೆ, ನಾನು ಎಲೆಕ್ಷನ್ ಆಫೀಸರ್ ಆಗಿದ್ದು ಅಜೀಜರವನ್ನ ಗ್ರಾಮ ಪಂಚಾಯತಿನ ಸದಸ್ಯರಾಗಿ ಆಯ್ಕೆಯಾಗುವಲ್ಲಿ ಅಲ್ಲಾಹನು ಅನುಗ್ರಹಿಸಿದ್ದಾನೆ. ಅವರು ಉತ್ತಮವಾದಂತ ಒಬ್ಬ ಕೊಡುಗೈ ದಾನಿ. ಅವರ ತಂದೆಯವರು ಎಷ್ಟು ಶ್ರೀಮಂತರಾಗಿದ್ದರು ಅಷ್ಟು ಧರ್ಮ ಸಂಪನ್ನರಾಗಿದ್ದರು. ಅವರು ಮಾಡಿದಂತ ಎಲ್ಲ ಒಳ್ಳೆಯ ಕೆಲಸ, ಅವರು ಯಾರು ಬಡವರಿದ್ದಾರೆ, ಯಾರು ಪಾಪದವರಿದ್ದಾರೆ, ಇವರೆಲ್ಲರನ್ನ ಪರಿಚಯಿಸಿಕೊಂಡು ಅವರ ಮನೆಗಳಿಗೆ ಸಂದರ್ಶನವನ್ನು ನೀಡಿ ಎಲ್ಲ ಸಹಕಾರವನ್ನು ನೀಡಿದವರು ಅವರ ತಂದೆಯವರು. ಸ್ವಲ್ಪ ನಮಗೆ ಗೊತ್ತಿದೆ. ಸಾರಾ ಆಸ್ಪತ್ರೆ ಬದಿಯಲ್ಲಿರುವಂತಹ ಒಂದು ದೊಡ್ಡದಾದ ಕಟ್ಟಡದ ಮಾಲಕರು ಅವರಾಗಿದ್ದಾರೆ. ನಮ್ಮ ಸಂಚಾಲಕರು ಯಾವಾಗಲೂ ಹೇಳುವುದಿದೆ, ಅವರನ್ನ ನಾವು ಒಮ್ಮೆ ಕರೀಲಿಕ್ಕಿದೆ. ಆದ್ರೆ ಅದು ನಮಗೆ ಆ ಸನ್ನಿವೇಶ ಗೊತ್ತಾಗಲಿಲ್ಲ, ನನಗೆ ಯಾರಂತ ಜನವು ಗೊತ್ತಾಗಲಿಲ್ಲ. ಮೊನ್ನೆ ಫಾರೂಕ್ ಬಂದು ಹೇಳಿದರು, ಸರ್ ಹೀಗೆ ನಾವು ಅವರನ್ನು ಕರೆಯುವ, ಅವರನ್ನು ಕರೆಯಲೇಬೇಕಪ್ಪ, ಅವರನ್ನು ಕರೀಬೇಕಿದ್ದವರು. ಆದ್ದರಿಂದ ಅವರು ಬಂದಿದ್ದಾರೆ. ಸರಿ, ನಮ್ಮದು ಕನ್ನಡ ಮಾಧ್ಯಮ ಶಾಲೆ, ಇಲ್ಲಿರುವ ಎಲ್ಲರಿಗೆ ಹೇಳುದು, ಇಸ್ಮಾಯಿಲ್ ರವರು ಅದಕ್ಕೆ ಬೇಕಾಗಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದಂತ ಬಿಲ್ಡಿಂಗಿನಲ್ಲಿ 30-40 ಮಕ್ಕಳಿದ್ದಾರೆ. ಮುಸ್ಲಿಂ ನಮ್ಮ ಸೆಂಟರ್ ಅಧ್ಯಕ್ಷರು ಹೇಳ್ತಾ ಇದ್ದೇನೆ, 40 ಮಕ್ಕಳಿದ್ದಾರೆ. ಇವತ್ತು ಅಲ್ಲಾಹನ ಅನುಗ್ರಹದಿಂದ ನಮ್ಮ ಶಾಲೆಯಲ್ಲಿ 420 ಮಕ್ಕಳಿದ್ದಾರೆ. 1ರಿಂದ 10ನೇ ಕ್ಲಾಸ್ನವರೆಗೆ, 1ರಿಂದ 10ನೇ ಕ್ಲಾಸ್ನವರೆಗೆ 420 ಮಕ್ಕಳಿದ್ದಾರೆ. ಅದಕ್ಕೆ ನಮ್ಮ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಕಾರಣ, ನಮ್ಮ ಶಾಲಾಡಳಿತ ಸಮಿತಿ ಕಾರಣ. ಒಂದು ಬಸ್ ತೆಗೆದುಕೊಟ್ಟಿದ್ದಾರೆ 20 ಲಕ್ಷದ ಫ್ರೀಯಾಗಿ. ಮಕ್ಕಳನ್ನು ನಾವು ಫ್ರೀಯಾಗಿ ಕರೆದುಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಫ್ರೀಯಾಗಿ ಕರೆದುಕೊಂಡು ಬರ್ತೇವೆ. ಒಂದು ತಿಂಗಳಿನಲ್ಲಿ 24,000 ರೂಪಾಯಿ ಬಸ್ಸಿಗೆ ಡೀಸೆಲ್ಗೆ ಆಗ್ತದೆ. ನಮ್ಮ ದರ್ಗಾ ಡ್ರೈವರ್ ಸಂಬಳ ಕೊಡುತ್ತೆ, 10,000 ರೂಪಾಯಿಷ್ಟು ಬಸ್ಸಿಗೆ ಕೊಡುತ್ತೆ. ಉಳಿದೆಲ್ಲವನ್ನ ನಮ್ಮ ಕಮಿಟಿ ಮೆಂಬರ್ಸ್ನವರು, ಟೀಚರ್ಸ್ನವರು ಇವರ ಸಹಕಾರದಿಂದಾಗಿ ನಾವು ನಡೆಸ್ತಾ ಇದ್ದೇವೆ. ಇದಕ್ಕೆ ಅಜೀಜ್ರವರು ನಿಮ್ಮಲ್ಲಿ ನಾವು ಕಳಕಳಿಯಿಂದ ವಿನಂತಿಸಿದ್ದೇನೆ, ನನ್ನ ಪರವಾಗಿ ಅಲ್ಲ,
ನಿಮ್ಮ ತಂದೆಯವರನ್ನ ನೆನಪು ಮಾಡಿಕೊಂಡು ಅವರು ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸ್ಪಂದನೆ ಮಾಡುತ್ತಿದ್ದರು ಆ ರೀತಿಯ ಸ್ಪಂದನದಲ್ಲಿ ನಮ್ಮ ಬಸ್ಸಿನ ಡೀಸೆಲಿಗಾಗಿ ನೀವು ನಮಗೆ ಏನನ್ನಾದರೂ ಒಂದು ಕೊಡಬೇಕು, ಅದನ್ನು ಇವತ್ತು ವಾಗ್ದಾನ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅಲ್ಲಾಹನು ಅವರ ಎಲ್ಲ ವ್ಯವಹಾರಗಳನ್ನ ಸ್ವೀಕರಿಸಲಿ, ಅವರಿಗೆ ಉತ್ತಮವಾದಂಥ ಯಶಸ್ಸನ್ನು ಕೊಡಲಿ, ಭವಿಷ್ಯದಲ್ಲಿ ರಾಜಕೀಯದಲ್ಲಿ ಅವರೊಂದು ಉತ್ತಮ ಧಾರೆಯಾಗಿ ಮಿನುಗಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಇನ್ನೋರ್ವ ಮಿತ್ರ ಸುಹೇಲನ್ನ ಕರೆಯೋಣ ಅಂತ ಹೇಳಿದೆ. ನಾನು ಬೇಡ ಅಲ್ಲ ಕರೆಯೋದು, ನೀವೇ ಫೋನ್ ಮಾಡಿ. ಅವರು ಫೋನ್ ಮಾಡಿ ಸುಹೇಲ್ನ ಫೋನ್ ನಂಬರ್ ಕೊಟ್ಟರು. ಸರಿ, ನೀವು ಕರೆದ್ರೆ ನಾವು ಬರಲಿಕ್ಕೆ ಉಂಟು ಅಂತ ಸುಹೇಲ್ ಅವರು ಹೇಳಿದರು ನನಗೆ. ಯಾಕಂದರೆ ಅವರಿಗೆ ಶಾಲೆ ಮೇಲೆ ಇರುವಂಥ ಪ್ರೀತಿ, ಸ್ಟೇಜಿಯಲ್ಲಿ ಕೂತ್ಕೊಳ್ಳುವುದಲ್ಲ, ಶಾಲೆ ಮೇಲೆ ಇರುವಂಥ ಅಭಿಮಾನ, ಅದು ಅವರ ಯಶಸ್ಸಿನ ಗುಟ್ಟಾಗಿರ್ತದೆ. ಯಾರು ಒಬ್ಬ ವಿದ್ಯೆಗೆ ಸಹಕಾರವನ್ನು ನೀಡ್ತಾನ ಅದು ಶಾಶ್ವತವಾಗಿ ಅವರಿಗೆ ಆಗ್ತದೆ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಏನು ಹೇಳ್ತದೆ, ಧರ್ಮದ ಬಗ್ಗೆ ನಿಮಗೆ ಗೊತ್ತಿಲ್ಲದ್ರು ಹೇಳ್ಬೋದು. ಒಬ್ಬ ತಂದೆ ತೀರಿ ಹೋಗಿದ್ರಂತೆ. ತೀರಿ ಹೋಗುವಂತ ಸಮಯದಲ್ಲಿ ಆ ಮಗು 5 ವರ್ಷ 6 ವರ್ಷದ ಮಗುವಾಗಿದ್ದಂತೆ. ಕಬರಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೋಗುವಂತ ಸಮಯದಲ್ಲಿ ತಂದೆ ಶಿಕ್ಷೆ ಅನುಭವಿಸ್ತಾ ಇದ್ರಂತೆ. 1 ವರ್ಷ ಬಿಟ್ಟ ನಂತರ ಮಗುವನ್ನು ದರ್ಸಿಗೆ ಮಾಡ್ತಾನೆ. ದರ್ಸಿಗೆ ಮದ್ರಸೆಗೆ ಮಾಡಿದ ಮೇಲೆ ಪುನಃ ಪ್ರವಾದಿಯವರ ದಾರಿಯಿಂದ ಹೋಗುವಾಗ ಆ ಮಗುವಿನ ತಂದೆಯ ಶಿಕ್ಷೆ ಕಡಿಮೆಯಾಗಿದೆ. ಪ್ರವಾದಿಯವರು ಕೇಳ್ತಾರೆ ಅಂತ ಅವ್ರ ಮನೆಯಲ್ಲಿ ಹೋಗಿ, ಅಮ್ಮ ನೀವು ಏನ್ ಮಾಡಿದ್ದೀರಿ, ನಿಮ್ಮ ತಂದೆಯ ಶಿಕ್ಷೆ ಕಡಿಮೆಯಾಗಿತ್ತು. ಆಗ ತಾಯಿ ಹೇಳ್ತಾರಂತೆ, ಏನ್ ಮಾಡಲಿಲ್ಲ, ಮಗುವನ್ನು ಕೊಂಡು ಇಲ್ಲಿ ದರ್ಸಿಗೆ ಮಾಡಿದ್ದಾನೆ, ಮಗುವಲ್ಲಿ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ಹೇಳಿದೆ. ಮಗು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಂತ ಹೇಳಿದೆ, ಅದರ ಫಲವಾಗಿ ಇವತ್ತು ಕಬರಿನಲ್ಲಿ ಅವರ ಶಿಕ್ಷೆ ಕಡಿಮೆಯಾಗಿದೆ. ಇದಕ್ಕೆ ನಾವು ಶಿಕ್ಷಣ ಅಂತ ಹೇಳುದು, ಇದಕ್ಕೆ ಶಿಕ್ಷಣದ ವ್ಯವಸ್ಥೆ ಅಂತ ಹೇಳುದು. ಡಿಗ್ರಿ ಪಡೆಯುವುದಲ್ಲ, ಆ ಮೂಲಭೂತವಾದಂತಹ ವ್ಯವಸ್ಥೆಗಳನ್ನು ಇವತ್ತು ಇರೋದು. ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಉತ್ತಮವಾದಂಥ ಸಹಕಾರದೊಂದಿಗೆ ಕನ್ನಡ ಮಾಧ್ಯಮ ಶಾಲೆಯನ್ನು ನಾವು ನಡೆಸ್ತಾ ಇದ್ದೀವಿ. ಇವತ್ತು 8ನೇ ತರಗತಿ ಬರುವ ವರ್ಷದಲ್ಲಿ ಅದು ಪ್ಯಾಟರ್ನ್ ಇದ್ರು ಅದನ್ನು PUC ವರೆಗೆ ಮಾಡುವಂತ ವ್ಯವಸ್ಥೆಗೂ ಅವರು ಸನ್ನದ್ಧರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸುಹೇಲ್ ಅವರು ನಮ್ಮ ಮೇಲೆ ಬಹಳಷ್ಟು ಅಭಿಮಾನದಿಂದ ಬಂದಿದ್ದಾರೆ. ಪಕ್ಷ ಬಿಡಿ, ಪಕ್ಷದ ವಿಷಯ ಇಲ್ಲ, ಪಕ್ಷ ಲೇಬಲ್ ಮಾತ್ರ ಗುರುತಿಸಿಕೊಳ್ಳಿಕ್ಕೆ. ನಮಗೆ ಎಲ್ಲ ಪಕ್ಷ ಮಾನವೀಯ ಪಕ್ಷ. ಮಾನವೀಯ ಪಕ್ಷಕ್ಕಿಂತ ಮಿಗಿಲಾದಂತ ಯಾವುದೇ ಪಕ್ಷ ಇಲ್ಲ. ಯಾವುದೇ ಪಕ್ಷಗಳನ್ನು ಇವತ್ತು ನಾವು ನೋಡಿದಾಗಲೂ ಮಾನವೀಯ ಪಕ್ಷ ಬೇಕಿದ್ದದ್ದು, ಮನುಷ್ಯತ್ವ ಇರುವಂತಹ ಪಕ್ಷ ಬೇಕಿದ್ದದ್ದು, ಮನುಷ್ಯತ್ವ ಇಲ್ಲದಂತ ಪಕ್ಷ ಬೇಡ. ಆ ಒಂದು ನಿಟ್ಟಿನಲ್ಲಿ ಸುಹೇಲ್ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸುಹೇಲ್ ಅವರೇ, ಇವತ್ತು ನೀವು ಸಮಾಜದಲ್ಲಿ ಉನ್ನತ ಸಂಪನ್ಭರಿತರಾಗಿದ್ದೀರಿ, ಒಂದು ಉತ್ತಮ ದಾನಿಯಾಗಿದ್ದೀರಿ. ನಾವು ತಿಳಿದಂತ ಮಟ್ಟಿಗೆ ಅದು ಕೊಡುಗೆಗೆ ತೋರಿಕೆಗೆ ಅಲ್ಲ, ಅದನ್ನ ನಮ್ಮ ಈ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನೀವು ಅದನ್ನು ಕೊಡಬೇಕು ಅಂತಲೇ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತೇನೆ. ಈ ವರ್ಷವೂ ಈಗ ನಾವು ಮೀಟಿಂಗ್ ಮಾಡಬೇಕಷ್ಟೇ. ನಮ್ಮ ಮಕ್ಕಳಿಗೆ ಬರುವ ವರ್ಷದಲ್ಲಿ ನಾವು ಯೂನಿಫಾರ್ಮ್ ಕೊಡ್ಲಿಕ್ಕಿದೆ. ಈಗ ಮೊನ್ನೆ ನಮ್ಮಲ್ಲಿ ಇರಲಿಲ್ಲ, ಆಗ ನಾವು ಒಮ್ಮೆ ಹೋಗಿ ಸೌರಾಷ್ಟ್ರದಿಂದ ಸಾಲ ತಂದು, ಅದು ಅಲ್ತಾಫ್ ಅವರ ಧೈರ್ಯದಿಂದ, ಅಲ್ತಾಫ್ ಒಂದು ಕಡೆಗೆ ಹೋಗಿದ್ದಾರೆ, ಅಲ್ಲಿ ಹಣ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರ ಧೈರ್ಯದಿಂದ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಾಲ ಮಾಡಿಕೊಂಡೆಲ್ಲ ಬಂದಿದ್ದೇವೆ. ಆದ್ದರಿಂದ ನೀವು ಒಮ್ಮೆ ಕೊಟ್ಟು ಸುಮ್ಮನೆ ಇರುವುದಲ್ಲ, ನಮ್ಮ ಶಾಲೆಯ ಇದಾಗಿರ್ಬೇಕು. ನೀವೇನಂತ ಹೇಳಿದ್ರೆ ಒಬ್ಬರು ಸ್ಪಾನ್ಸರ್ ಆಗಿರ್ಬೇಕು. ಪ್ರತಿ ವರ್ಷದಲ್ಲಿ ಪ್ರತಿ ಸಮಯದಲ್ಲಿಯೂ ನೀವು ಅದಾಗಿರ್ಬೇಕು. ನಿಮ್ಮನ್ನು ನಾನು ಈ ಸಂದರ್ಭದಲ್ಲಿ ನನಗೆ ಉತ್ತಮವಾದಂಥ ಸಾಂಪತ್ತಿಕ ಮತ್ತು ದೈಹಿಕ ಮಾನಸಿಕ ಎಲ್ಲ ಆರೋಗ್ಯವನ್ನು ಮತ್ತು ಸಂಪತ್ಭರಿತವಾದಂಥ ತಮ್ಮ ಜೀವನವನ್ನು ಯಶಸ್ವಿಗೊಳಿಸಲು ಹಾರೈಸಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇಮ್ತಿಯಾಜ್ ಕೋಟಪುರವರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ. ಇಮ್ತಿಯಾಜ್ರವರು ಸಹ ಒಬ್ಬ ಉತ್ತಮ ಕೊಡುಗೈ ದಾನಿಯಾಗಿದ್ದಾರೆ. ಯಾವುದಕ್ಕೂ ಕೊಡಬೇಡಿ. ಇವತ್ತು ನಾವು ಕೆಲವೊಂದು ನಿಯತ್ತಿನ ದಾನಿಗಳಿದ್ದಾರೆ. ನಿಯತ್ತಿನ ದಾನಿಗಳು ಅಂತ ಹೇಳಿದ್ರೆ ನಮ್ಮ ಅಜೀಜ್ರವರ ತಂದೆಯಾಗಿ ನಾವು ಅವರನ್ನು ಹೋಗಿ ಆತ್ಮೀಯತೆಯಿಂದ ಮಾತಾಡುವಾಗ ಹೇಳ್ತಾರೆ, ಪಳ್ಳಿಗೆ ಎಲ್ಲ ಡೊನೇಷನ್ ತರಬಹುದು ಕೇಳಿದಾಗ ಅವ್ರು ಹೇಳ್ತಾರೆ, ಎವಡಿಗೆ ಅಂತ ಕೇಳಿದರೆ ಪಳ್ಳಿಗೆ ಬೇಡ ಅಂತ ಹೇಳಿ ಎಂದೇ ಅದೇ ಪಳ್ಳಿ ಕೊಂಡಿದ್ದೀನಿ, ಈಗ ಡೆಕೋರೇಷನ್ ಹಾಕೀನಿ, ಪಳ್ಳಿಗೆ ನಿಸ್ಕರಿಕೆ ಬಾರಿ ಬಂಡಾರಿ ಖಾಲಿ ಡೆಕೋರೇಷನ್ ಇದ್ದರೆ 1 ಸಾಲ 2 ಸಾಲ ಇದ್ದಿಲ್ಲ. ನೀವು ದರ್ಶಕ ಮುಟ್ಟಿಲ್ಲ ಮೂಕೆಲ್ಲ ನಾಟಂಡ ಅಂತ ಹೇಳ್ತಾ ಇದ್ದೀವಿ. ಆ ಪಳ್ಳಿ ಏನಂತ ತೋರಿಸಿಕೊಡುವ, ಆ ಮಸೀದಿ ಏನಂತ ತೋರಿಸಿಕೊಡುವ, ಮದ್ರಸಾ ಶಾಲೆಗಳಿಗೆ ಏನ್ ಬೇಕು ಅದನ್ನು ಕೊಡುತ್ತೇವೆ ಅಂತ ಹೇಳೋ ದಾನಿಗಳು ಇವತ್ತು ನಮ್ಮ ಸಮುದಾಯದಲ್ಲಿ ಬೇಕಾದಷ್ಟಿದ್ದಾರೆ. ಅದಕ್ಕಾಗಿ ಕೊಡುದು, ಪ್ರಾಥಮಿಕ ಶಿಕ್ಷಣಕ್ಕಾಗಿ ಕೊಡುವಂತ ದಾನಿಗಳು ನಮ್ಮಲ್ಲಿದ್ದಾರೆ. ಅಂತವರಲ್ಲಿ ಇಮ್ತಿಯಾಜ್ರವರು ಅಂತ ಪ್ರೇರಣೆ ಕೊಡುವವರು ಬೇಕಾದ್ರೆ, ಕೊಡುವವರು ಮಾತ್ರ ಅಲ್ಲ, ಪ್ರೇರಣೆ ಕೊಡುವವರು ಬೇಕು. ಅವರು ಬಂದಿದ್ದಾರೆ, ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಮಿತ್ರ ಮುಸ್ಲಿಂ ಸೆಂಟ್ರಲ್ ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷರು ಇಸ್ಮಾಯಿಲ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಆಗಾಗ ನಮಗೆ ಶಾಲೆಗೆ ಬರ್ತಾ ಇದ್ದಾರೆ. ಅವರ ಸಹಕಾರವನ್ನು ನಾವು ಕೇಳ್ತಾ ಇದ್ದೇವೆ.
ಅವರು ನಮಗೆ ಬಹಳಷ್ಟು ಗೌರವವನ್ನು ಕೊಡ್ತಾರೆ. ನಮ್ಮ ಮುಸ್ಲಿಂ ಮಕ್ಕಳು ವಿದ್ಯಾಭ್ಯಾಸದಿಂದ ಹೊರಗೆ ಇರುವಲ್ಲಿ ಯಾಕೆ ಅವರು ಹೊರಗಿದ್ದಾರೆ, 10ನೇ ಕ್ಲಾಸಲ್ಲಿ ಯಾಕೆ ನಮ್ಮ ಹೆಚ್ಚಿನ ಮಕ್ಕಳು ಫೈಲ್ ಆಗ್ತಾರೆ, ಈ ನಿಟ್ಟಿನಲ್ಲಿ ಅವರು ಗೊತ್ತಾಗದೆ ಎಲೆಮರೆಕಾಯಿಯಾಗಿ ಅವರು ಸುತ್ತುತ್ತಾ ಇದ್ದಾರೆ. ಅವರ ಪರಿಚಯ ಚಿರಪರಿಚಯ ನನಗಿದೆ. ಆದ್ದರಿಂದ ಅವರು ನಮ್ಮೊಟ್ಟಿಗಿದ್ದಾರೆ. ಅವರು ಆರ್ಥಿಕವಾಗಿ ಸಬಲರೆಂದರು ಅವರ ಪ್ರೇರಣೆಯನ್ನು ಅವರಿಗೆ ನೀಡುವುದರಿಂದ ಅವರು ಸಹ ನನಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಇಮ್ತಿಯಾಜ್ ಮುಖಚೇರಿಯವರಿದ್ದಾರೆ. ಮುಖಚೇರಿ ಅಂತ ಹೇಳಿದರೆ ಬಹುಶಃ ಇವತ್ತೊಂದು ಉತ್ತಮವಾದಂಥ ವ್ಯವಸ್ಥೆ ಒಂದು ವ್ಯವಸ್ಥೆ ಇದೆ. ಇವತ್ತು ಸಾಧಾರಣ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಶಾಲೆ ಮಾಡಿದ್ದಾರೆ. ಅಲ್ಲಿಗೆ ಬೇಕಾದ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಾರೆ. ಮೊನ್ನೆ ಸಹ ನಾನಲ್ಲಿ ಯಾರ ಹತ್ರ ಕೇಳುವಾಗ ಹೇಳಿದರೆ ಸ್ವಲ್ಪ ನಮಗೂ ಸಹ ಕೊಡಿದೆ, ನಾವು ಬೆಂಚು ಕೊಟ್ಟೆವು ಡೆಸ್ಕ್ ಕೊಟ್ಟೆವು ಅಂತ ಹೇಳಿದರು, ನಮಗೂ ಸಹ ಸ್ವಲ್ಪ ಕೊಡಿ. ನಾನು ಇತ್ಯಾದರ ಹತ್ರ ಕೇಳುವುದೇನೆಂದರೆ ಬೇರೆ ಏನನ್ನು ನಿಮ್ಮಲ್ಲಿ ಕೇಳುವುದಿಲ್ಲ, ನೀವು ಉತ್ತಮವಾದ ದಾನಿಗಳು. ನಮ್ಮ ಮಕ್ಕಳೆಲ್ಲ ಕೆಳಗೆ ಕೂತಿದ್ದಾರೆ ನೋಡಿ, ಎಲ್ಲ ಮಕ್ಕಳು ಕೆಳಗೆ ಕೂತಿದ್ದಾರೆ. ನನಗೊಂದು 200 ಚೇರ್ ನೀವು ಕೊಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಕನಕಳಿಂದ ವಿನಂತಿಸುವುದು. ನಮ್ಮ ಶಾಲೆ ಮಕ್ಕಳಿಗೆ ಆಗಿ ಅವರು ಪ್ರಾರ್ಥಿಸುವರು ಹೀಗಾಗಿ. ಯಾಕಂದ್ರೆ ನಾವು ಕೆಳಗೆ ಕೂತುಗೊಳಿಸುವುದು ಮತ್ತೆ ಮಸೀದಿಗೆ ಕಲಿಸುವುದು ಇದೆಲ್ಲ ನಮ್ಮಿಂದ ಬಹಳ ತ್ರಾಸದಾಯಕವಾದಂಥ ಕೆಲಸ. ಆದ್ದರಿಂದ ಕರೆದು ಕೇಳಿದ್ದಾರೆ ಅಂತ ಹೇಳ್ಬೇಡಿ, ಬಂದು ಕೇಳುವುದಲ್ಲ, ಕರೆದು ಕೇಳಿದ್ದಾರೆ ಅಂತ ಹೇಳುವಂಥ ವ್ಯವಸ್ಥೆ ಇಲ್ಲ. ನೀವು ಸಹಕಾರ ಮಾಡ್ತೀರಿ ಅಂತ ನಿಮಗೆ ಅಲ್ಲಾಹ್ ಉತ್ತಮ ಆರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ನಿಮಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಫಾರೂಕ್ ನಮ್ಮ ಶಾಲೆಯ ಮೇಲೆ ಬಹಳಷ್ಟು ಅಭಿಮಾನ ಇಟ್ಕೊಂಡಿದ್ದೀವಿ. ಒಮ್ಮೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಥೆ ಹೇಳ್ತಾರೆ, ಆ ಕಥೆಯನ್ನು ಹೇಳಿ ನಾನು ಮುಗಿಸ್ತೇನೆ. ಯಾಕಂದ್ರೆ ಇಲ್ಲಿ ಜಾಸ್ತಿ ಮಾತಾಡುವವರು ಯಾರು ಇಲ್ಲ ಅಂತ ನಾನು ಮಾತಾಡಿದ್ದೇನೆ. ಜಾಸ್ತಿ ಮಾತಾಡುವವರು ಯಾರಿಲ್ಲ ಅಂತ ಒಂದು ಕಥೆ ಇದೆ. ಏನಂತ ಹೇಳಿದ್ರೆ, ಭಾರತ ದೇಶ ಅಂತ ತಿಳ್ಕೊಳ್ಳಿ. ಭಾರತ ದೇಶದಲ್ಲಿ ಒಮ್ಮೆ ಏಡಿಗಳ ಪ್ರದರ್ಶನ ಆಗ್ತದೆ ಅಂತ. ಏಡಿಗಳ ಪ್ರದರ್ಶನ, ಎಡೆಗೆ ಉಂಟಲ್ಲ ಅದರ ಪ್ರದರ್ಶನ ಆಗ್ತದೆ. ಎಲ್ಲ ರಾಷ್ಟ್ರಗಳಿಂದಲೂ ಏಡಿಯನ್ನು ತಂದಿದ್ದಾರೆ. ಎಲ್ಲ ರಾಷ್ಟ್ರಗಳಿಂದ ಏಡಿ ತಂದಿದ್ದಾರೆ. ಏಡಿಗಳನ್ನು ತಂದಿದ್ದಾರೆ. ದೆಹಲಿಯ ಒಂದು ದೊಡ್ಡ ಮೈದಾನದಲ್ಲಿ ಪ್ರದರ್ಶನ ಆಗ್ತದೆ. ಭಾರತ ದೇಶದ ಪ್ರಧಾನಮಂತ್ರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ದೇಶದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಉದ್ಘಾಟನೆ ಆಗುತ್ತೆ ಬೆಳಿಗ್ಗೆ. ಉದ್ಘಾಟನೆಗೆ ಹೋದಂತ ಎಲ್ಲ ಪ್ರಧಾನಮಂತ್ರಿಗಳಿಗೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತೆ. ಇದು ಭಾರತದ್ದು, ಇದು ಅಮೆರಿಕದ್ದು, ಇದು ಲಂಡನ್ನಿದ್ದು, ಇದು ಅಲ್ಲಿಯದ್ದು, ಇದು ಇಲ್ಲಿಯದ್ದು ಎಲ್ಲ ಮಾಡಿ ಆಗುವಾಗ ಕೊನೆಗೆ ಎಲ್ಲ ಪ್ರಧಾನಮಂತ್ರಿಗಳು ಬಂದು ಭಾರತದ ಪ್ರಧಾನಮಂತ್ರಿಗಳ ಹತ್ರ ಕೇಳ್ತಾರೆ, ಪ್ರಧಾನಮಂತ್ರಿಗಳೇ, ಇಷ್ಟು ರಾಷ್ಟ್ರದ ಏಡಿಗಳನ್ನು ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ, ಹೌದು, ಎಲ್ಲ ಏಡಿಗಳ ಎಲ್ಲ ಜಾತಿಗಳ ಎಲ್ಲ ಎಂತ ಹೇಳ್ತಾರೆ ಪಾತ್ರೆಯ ಏಡಿನಿಟ್ಟ ಪಾತ್ರೆಯ ಮೇಲೆ ಮುಚ್ಚಳ ಹಾಕಲಿಲ್ಲ, ಮೇಲೆಲ್ಲ ಮುಚ್ಚಿದ್ದೀವಿ. ಭಾರತ ದೇಶದ ಏಡಿಯ ಜಾರ ಉಂಟಲ್ಲ ಅದಕ್ಕೆ ಮುಚ್ಚಲಿಲ್ಲ, ಯಾಕೆ? ಆಗ ಭಾರತದ ಪ್ರಧಾನಮಂತ್ರಿ ಹೇಳ್ತಾರಂತೆ, ಭಾರತ ದೇಶದ ಏಡಿಗಳ ಜಾರನ್ನು ಮುಚ್ಚುವಂತ ಅಗತ್ಯತೆ ಇಲ್ಲ. ಭಾರತ ದೇಶದಲ್ಲಿ ಏನಾದರೂ ಟ್ಯಾಲೆಂಟ್ ಇದ್ದಂತ ಒಂದು ಏಡಿ ನಾನು ಹೊರಗೆ ಹೋಗ್ತೇನೆ ಅಂತ ಕೆಂಪು ಮಾಡುವಾಗ ಕೆಳಗಿರುವಂತ ಏಡಿಗಳು ಅದರ ಕಾಲದಿಂದ ಎಳೆಯುತ್ತದೆ. ಬೇರೆ ರಾಷ್ಟ್ರದಲ್ಲಿ ಆಗಿಲ್ಲ. ಅವರಿಗೆ ವಿದ್ಯಾಭ್ಯಾಸಕ್ಕೆ ಅವರ ಯೋಗ್ಯತೆಗೆ ತಕ್ಕಂತೆ ಅದು ಮುಂದುವರಿಲಿಕ್ಕೆ ಬಿಡ್ತದೆ. ನಮ್ಮ ದೇಶದಲ್ಲಿ ಅದು ಬಿಡ್ಲಿಕ್ಕೆ ಬಿಡುವುದಿಲ್ಲ. ಯಾರಾದ್ರೂ ಮುಂದೆ ಹೋಗ್ತಾರೆ ಅಂತ ಹೇಳಿದ್ರೆ ಕಾಲು ಹಿಡಿದು ಎಳೆಯುತ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನಾಗ್ತದೆ ಅಂದ್ರೆ ನಮ್ಮ ಯುವಕರನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಯಾವುದೇ ಪಕ್ಷ ಅಂತ ಹೇಳುವಂತ ವ್ಯವಸ್ಥೆ ನಮಗಿಲ್ಲ. ನಾವು ಯಾರಿಂದಲೂ ಸಹಾಯವನ್ನು ಮಾಡಿಕೊಡ್ತೇವೆ. ನಮ್ಮ ಶಾಲೆ ಕಟ್ಟುವಂತ ಸಮಯದಲ್ಲಿ ಪ್ರಥಮವಾಗಿ ನಮಗೆ 25,000 ರೂಪಾಯಿ ಅಲ್ತಾಫ್ರವರಿಗೆ ಗೊತ್ತು ಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು 25,000 ರೂಪಾಯಿ ನಾವು ಹೋಗಿ ತಂದು ಶಾಲೆ ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ಫಾರೂಕ್ ರವರು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಒಂದು ಸಂಘಟನೆಯಲ್ಲಿ ಇದ್ದ. ನನ್ನಲ್ಲಿ ಬಂದು ಹೇಳಿದ, ಸರ್ ನಮ್ಮ ಶಾಲೆಗಾಗಿ ಒಂದು ಸಂಘಟನೆ ಮಾಡ್ತೇನೆ ಸರ್, ಏನ್ ಹೆಸರು ಹಾಕ್ಬೇಕು ಅಂತ. ನಾನು ಹೇಳಿದೆ ಇಕ್ರಾ ಅಂತ ಹಾಕುದು ಹೆಸರು ನಮ್ಮಲ್ಲಿಂದಲೇ ಕೊಟ್ಟದ್ದು. ಆ ಕೊಟ್ಟ ನಂತರ ನಮ್ಮ ಶಾಲೆಯ ಎಲ್ಲ ಕೆಲಸ ಹಬ್ಬಗಳ ದಿವಸ ಇನ್ನಿತರ ಕಾರ್ಯಕ್ರಮಗಳ ದಿವಸ ನನಗೆ ಸಹಕಾರವನ್ನು ಮಾಡ್ತಾ ಇದ್ದೆ. ವಿರೋಧಗಳು ಬರುತ್ತೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ವಿರೋಧಗಳು ಬರುತ್ತೆ. ವಿರೋಧಗಳು ಇಲ್ಲ ಅಂತ ಹೇಳಿದ್ರೆ ಯಾವುದೇ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರ ಖಿಲಾಫತ್ ಸಮಯದಲ್ಲಿ ಎಲ್ಲರೂ ಹೇಳಿದರಂತೆ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಖಿಲಾಫತ್ ತಗೊಳ್ಬೇಕು ಅಂತ. ಅವ್ರು ಹೇಳಿದ್ರಂತೆ ನನಗೆ ಆಗುದಿಲ್ಲ, ನಾನು ತಗೊಳ್ಳುವುದಿಲ್ಲ. ಯಾಕೆ? ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಯಾಕೆ? ಎಲ್ಲರ ಸಪೋರ್ಟ್, ಆ ದೇಶದ ಆ ರಾಷ್ಟ್ರದ ಜನರು ಎಲ್ಲರೂ ಅವರಿಗೆ ಸಪೋರ್ಟ್. ಆ ಸಭೆಯಲ್ಲಿ ಒಂದು ಮುದುಕಿ ಎದ್ದು
ಹೇಳ್ತಾರಂತೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದಂತ ಪಾರಂಪರೆಯನ್ನು ಎಲ್ಲಿಯಾದರೂ ರಕ್ಷಿಸುವಲ್ಲಿ ಉಮರ್ ವಿಫಲನಾದರೆ ಅವನ ತಲೆಯನ್ನು ಇದೇ ಕತ್ತಿಯಿಂದ ತೆಗಿದ್ದೇನೆ ಅಂತ. ಆಗ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಹೇಳ್ತಾರಂತೆ, ನಾನು ಆಗ್ತೇನೆ ಖಲೀಫಾ ಅಂತ. ಯಾಕಂದ್ರೆ ನನಗೆ ವಿರೋಧ ಉಂಟು, ನಾನು ಮಾಡಿದರೆ ಕೇಳುವ ಜನ ಇದ್ದಾರೆ, ಆದ ಕಾರಣ ನನಗೆ ವಿರೋಧ ಉಂಟು, ನಾನು ಖಲೀಫಾ ಆಗ್ತೇನೆ. ಆ ರೀತಿಯಲ್ಲಿ ನಮ್ಮ ಯುವಕರು ಮುಂದುವರಿಯುವಂತ ಸಮಯದಲ್ಲಿ ವ್ಯವಸ್ಥೆ ಇರ್ತದೆ. ಆದರೆ ಯುವಕರಲ್ಲಿ ನಾನೊಂದು ವಿನಂತಿಸುವುದೇನೆಂದರೆ, ನಿಮ್ಮ ಅಲ್ಲಿರುವಂತಹ ಹಿರಿಯರನ್ನ ನಾವು ಗೌರವಿಸಿಕೊಂಡು ಅವರ ಮಾರ್ಗದರ್ಶನದಿಂದ ಮುಂದುವರಿಬೇಕು. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಎಲ್ಲ ಕೆಲಸಗಳಿಗೆ ಇವತ್ತು ನನಗೆ ಏನು ನಾವು ಇವತ್ತು ಮಾಡಿದ್ದೇವೆಯೋ ಅದೆಲ್ಲದಕ್ಕೂ ಕಾರಣ ಅವನು. ನಮ್ಮ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರು, ಹಳೆ ವಿದ್ಯಾರ್ಥಿ ಆಗಿದ್ದುಕೊಂಡು ಮತ್ತೇನಂತಂದ್ರೆ ನನ್ನ ಪರಿಚಯ, ನಾನು ಮತ್ತು ಅವರ ಪರಿಚಯ ಬೇಕಿದ್ರೆ ನನ್ನ ಮನೆ ಅಂಗಳದಲ್ಲಿ ಅವರ ಮನೆ ಇದ್ದದ್ದು ಊರಿನಲ್ಲಿ. ನಮ್ಮ ಮನೆ ಅಂಗಳದಲ್ಲಿ ಇವರ ಅಜ್ಜಿ ಅವರ ಇದೆಲ್ಲ ಮನೆಗಳು. ಆದ್ದರಿಂದ ಉತ್ತಮವಾದಂಥ ಕೆಲಸವನ್ನ ಫಾರೂಕ್ರವರು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ವ್ಯವಸ್ಥೆಗೆ ಕೇಳಿದ ಕೂಡಲೇ ಅದರಲ್ಲಿ ವ್ಯವಸ್ಥೆಗಳಾಗುತ್ತೆ. ಆದ್ದರಿಂದ ಅವರಿಗೂ ಅಲ್ಲಾಹನು ಉತ್ತಮವಾದಂಥ ಆರೋಗ್ಯವನ್ನು ಕೊಡಲಿ, ಉತ್ತಮ ವ್ಯವಸ್ಥೆಯನ್ನು ಮಾಡುವಂತ ನಮ್ಮೆಲ್ಲ ವೇದಿಕೆಯಲ್ಲಿ ಇರುವಂತಹ ಅವರ ಸಹಕಾರದಿಂದ ಅವರ ಕೆಲಸವು ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಫಾರೂಕ್ರವರಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ಶಾಲೆ ಕನ್ನಡ ಮಾಧ್ಯಮ ಶಾಲೆ, ನಾನು ಬಂದರೆ 5 ವರ್ಷ ಮಾತ್ರ ಅಲ್ತಪಕ 5 ವರ್ಷ ಮಾತ್ರ ಬರ್ತೇನೆ, ಯಾಕಂದ್ರೆ ಮತ್ತೆ ನಾನು ರಿಟೈರ್ಡ್ ಆಗ್ತೇನೆ. ಆದರೂ ಶಾಲೆಯನ್ನು ಉಳಿಸುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದನ್ನು ಯುವಕರು ನೀವು ಮಾಡಬೇಕು. ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಖಾಲಿ ಹಳೆಕೋಟೆ ಶಾಲೆಯ ಅಭಿವೃದ್ಧಿಗಾಗಿ ಮಾತ್ರ ಇರಬೇಕು. ಉತ್ತಮವಾದಂಥ ಅಧ್ಯಕ್ಷ ಯುವಿಯನ್ನು ಕೊಟ್ಟಿದ್ದೇವೆ. ಆ ನಿಮ್ಮಲ್ಲಿ ಏನು ಸಂಪತ್ತಿದೆ ಅದನ್ನು ಬರಬೇಕು. ನಾನು ಯಾವಾಗಲೂ ತವಾಜಿಗೆ ದೂರ ಮಾಡ್ತೇನೆ, ಅವ್ರನ್ನ ಯಾವಾಗಲೂ ತವಾಜಿ ಇಸ್ಮಾಯಿಲ್ ಅವರನ್ನು ದೂರ ಮಾಡ್ತೇನೆ. ಯಾಕಂದ್ರೆ ನಿಗ ಪತ್ರಿಕೆ ಕೊಡ್ಕೊಡಿ ಬೇರೆಗೆ ಮಾತ್ರ, ಪತ್ರಿಕೆ ಕೊಡ್ತಾರೆ ಬೇರೆ ಮಾತ್ರ. ಯಾವುದಾದ್ರು ಶಾಲೆಯಲ್ಲಿ ಪುಸ್ತಕ ಇಲ್ಲ ಅಂದ್ರೆ 25,000 ಕೊಟ್ಟಗಳು ಏನಂತಾರೆ, ತವಾಜ್ 25 ಕೊಟ್ಟಿದ್ದಾರೆ, ಇಸ್ಮಾಯಿಲ್ 3,000 ಕೊಟ್ಟಿದ್ದಾರೆ. ಆದ್ರೆ ಪ್ರಾಮಾಣಿಕವಾಗಿ ನಿಮ್ಮ ಸಂಪತ್ತಿಗೆ ಸರಿಯಾದಂತ ಬೆಲೆ ಬರಬೇಕಾ, ಈ ಮಕ್ಕಳಿಗೆ ಕೊಡಬೇಕು, ಈ ಮಕ್ಕಳಿಗೆ ಕೊಡಬೇಕು ಅಂತ ಅವರ ತಂದೆ ತಾಯಿಗಳು. ಬಹುಶಃ ಇವತ್ತು SSLC ಫೀಸ್ ಕಟ್ಟದ ಮಕ್ಕಳು ಇದ್ದಾರೆ 10 ಮಂದಿ. ನನ್ನಲ್ಲಿ 10 ಮಂದಿ SSLC ಫೀಸ್ ಕಟ್ಟದವರು 680 ರೂಪಾಯಿ. ಅವರಿಗೂ ಈಗ ನಾವು ನಾಳೆ ಕಟ್ಟಿಕೊಂಡು ಪರೀಕ್ಷೆಗೆ ಕಟ್ಟಬೇಕಾಗಿದೆ. ಈ ಎಲ್ಲ ವ್ಯವಸ್ಥೆಗಳೊಂದಿಗೆ ನೀವು ಸಹಕಾರ ಮಾಡಿದ್ದಾರೆ, ಅಲ್ಲಾಹನು ಅದಕ್ಕೆ ಬೇಕಾದಂತ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅದರ ಒಟ್ಟಿಗೆ ನನ್ನ ಟೀಚರ್ಸ್ ಇದ್ದಾರೆ. ನಮಗೆ ಸರ್ಕಾರದಿಂದ ಸಂಬಳ ಬರುವಂಥ ಟೀಚರ್ ಇರುವುದು 5 ಮಂದಿ ಮಾತ್ರ. ಉಳಿದ ಎಲ್ಲದಕ್ಕೂ ಸಾಧಾರಣ 1.5 ಲಕ್ಷ ರೂಪಾಯಿ ಒಂದು ತಿಂಗಳಿನಲ್ಲಿ ಸೈಯದ್ ಮಹದಿ ಚಾರಿಟೇಬಲ್ ಟ್ರಸ್ಟ್ ಸಂಬಳ ಕೊಡುತ್ತೆ. ಅಸ್ತವ್ಯಸ್ತ ಆಗುತ್ತೆ, ಸಿಗದೇ ಇರ್ತದೆ. ಉಡುಪಿಯಿಂದ ಬರ್ತಾರೆ ನಮ್ಮಲ್ಲಿಗೆ ಟೀಚರ್ನವರು, ಉಡುಪಿಯಿಂದ ಬರ್ತಾರೆ. ಅವರಿಗೆ ಒಂದು ದಿವಸಕ್ಕೆ ಬಸ್ಸಿಗೆ 200 ರೂಪಾಯಿ ಬೇಕಾಗುತ್ತೆ. ಅದು ಸಮೇತ ಇಲ್ಲದಂತ ವ್ಯವಸ್ಥೆಗಳಿದೆ. ಇದೆಲ್ಲದಕ್ಕೂ ನೀವು ಸಹಕಾರ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳಿಕೊಂಡು ನನ್ನ ಆತ್ಮೀಯ ಸಹೋದ್ಯೋಗಿಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನನ್ನ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಮಕ್ಕಳು, ನಿಮ್ಮೆಲ್ಲರನ್ನ ಆತ್ಮೀಯತೆಯಿಂದ ನಾನು ಸ್ವಾಗತಿಸ್ತೇನೆ. ಅಲ್ಲಾಹನು ನಮ್ಮೆಲ್ಲರನ್ನ ಮಾರಕವಾದಂತಹ ಕೊರೋನಾ ರೋಗದಿಂದ ಮುಕ್ತಗೊಳಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಯಾರಿಗೂ ಆ ರೋಗ ಬಾರದೇ ಇರಲಿ ಅಂತೇಳಿ. ಅದೇ ರೀತಿಯಲ್ಲಿ ನನ್ನ ಮಿತ್ರ ಹೊಸಗುರಿನ ಚಾನೆಲ್ನು ಇದ್ದಾನೆ, ಅವನು ಒಳ್ಳೆಯ ಯುವ ಪ್ರತಿಭೆ. ಯಾಕಂತೇಳಿದ್ರೆ ನಮ್ಮ ವಿಜಯವಾಣಿಯ ಅನ್ಸಾರ್ನ ತಮ್ಮ, ಅವನು ಇದರಲ್ಲಿ ಉತ್ತಮವಾದಂಥ ಪ್ರತಿಭೆಯನ್ನು ಪಡೆಯುವವನಿದ್ದಾನೆ. ಅವನನ್ನು ಸ್ವಾಗತಿಸ್ತಾ ಎಲ್ಲರನ್ನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಸದಸ್ಯರುಗಳನ್ನ ಸ್ವಾಗತಿಸ್ತಾ, ಫಾರೂಕ್ರವರು ಇನ್ನು ಮುಂದೆಯೂ ನಮ್ಮ ಶಾಲೆಯ ಎಲ್ಲ ಕೆಲಸಗಳಲ್ಲಿ ನೀವು ಸಹಕಾರಿಗಳಾಗಬೇಕು ಅಂತೇಳಿ ಕೇಳಿಕೊಳ್ತೇನೆ. ಅದು ಹೆಸರು ಬೇಡ, ಹೆಸರು ಕೊಡುತ್ತದೆ. ಹೆಸರು ಕೊಡುವುದು ಒಮ್ಮೆ ಮಾತ್ರ. ನಮಗೆ ಹೆಸರು ಇರುವಾಗ ಹೆಸರು ಬೇಡ. ನಾನು ಮಾತನಾಡೋದು ಜಾಸ್ತಿ ಆಗುತ್ತಿದ್ದರೆ ಕ್ಷಮಿಸಿ. ಹೆಸರು ಇರುವಾಗ ಹೆಸರು ಬೇಡ. ಈಗ ನಮಗೆ ಹೆಸರುಂಟು, KMK ಮಂಜನಾಡಿ. KMK ಮಂಜನಾಡಿಗೂ, ಇಸ್ಮಾಯಿಲ್ ರವರಿಗೂ, ಅಲ್ತಾಫ್ ರವರಿಗೂ, ಫಾಜಿ ಅವರಿಗೂ, ಇಸ್ಮಾಯಿಲ್ ರವರಿಗೂ, ಅದೇ ರೀತಿಯಲ್ಲಿ ಸುಹೇಲ್, ಇವರಿಗೆಲ್ಲರಿಗೂ ಒಂದೇ ಹೆಸರು ಬರುವಂತ ಒಂದು ದಿವಸ ಉಂಟು, ಒಂದೇ ಹೆಸರು. ಆ ಹೆಸರು ಬಂದಾಗ ಮಾತ್ರ ನಮಗೆ ಹೆಸರು ಸಿಕ್ಕಿದರೆ ಸಾಕು. ಈಗ ನಮಗೆ ಹೆಸರು ಇದೆ, ಆ ಹೆಸರು ಇರುವಾಗ ಹೆಸರು ಬೇಡ. ಫಾರೂಕಿಗೆ ಸುಂದರವಾದ ಹೆಸರು ಇದೆ, ಫಾರೂಕ್ ಅಂತೇಳಿ. ಆಗ ಹೆಸರು ಬೇಡ. ಎಲ್ಲರಿಗೂ ಒಂದು ಹೆಸರು ಬರುತ್ತದೆ, ಮೈಯತ್ತಿಂದಲೇ ಒಂದು ಹೆಸರು ಬರ್ತದೆ. ಆ ಹೆಸರು ಬರುವಂತ ಸಮಯದಲ್ಲಿ ನಮಗೆ ಹೆಸರು ಸಿಕ್ಕಿದರೆ ಸಾಕು. ಅದು ಯಾರು? ಅದು ಹಳೆಕೋಟೆ ಶಾಲೆಯನ್ನು ಹೀಗೆ ಮಾಡಿದವರ ಮೈಯತ್ತು, ಆ ಮಕ್ಕಳನ್ನು ಉತ್ತಮ ರೀತಿಯಿಂದ ಮಾಡಿದವರ ಮೈಯತ್ತು. ನನ್ನ ಮಕ್ಕಳು ಬಂದು ನೋಡುವಾಗ ಹೇಳ್ಬೇಕು, ಅದು ಯಾರು? ನಮ್ಮ ಹೆಡ್ ಮಾಸ್ಟರ್ ಅಂತ ಹೇಳುದಿಲ್ಲ, ನಾವೊಂದು ಮೈಯತ್ತು ನೋಡಿ ಬಂದಿದ್ದೇವೆ, ನಮಗೆ ಸೇರಿ ಯಾರಿಂದ ಏನೆಲ್ಲ ತೆಗೆದು ಕೊಡ್ತಾ ಇದ್ರು. ಆ ಸಮಯದಲ್ಲಿ ಮಾತ್ರ ಹೆಸರು ಬರಲಿ ಅಂತೇಳಿ ಫಾರೂಕಲ್ಲಿ ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮಾಡಿ ನನ್ನ ಸ್ವಾಗತದ ಮಾತನ್ನು ಮುಗಿಸ್ತೇನೆ. ಅಧ್ಯಾಪಕ ಬಂಧುಗಳವರೇ ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ
ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾರೆ. ಈ ದೇಶ 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸಂವಿಧಾನ ಅರ್ಪಿತವಾಗಿದೆ. ಅಂದಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರ ಮುಖ್ಯಸ್ಥಿಕೆಯಲ್ಲಿ ಇಂದು ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಉಳಿಸಲು ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮೆಲ್ಲರ ಒಂದು ಕರ್ತವ್ಯವೂ ಆಗಿದೆ. ಈ ದೇಶದಲ್ಲಿ ಸಂವಿಧಾನವನ್ನು ರಚಿಸುವಾಗ 5 ವಿಂಗಡಗಳಲ್ಲಿ ರಾಷ್ಟ್ರ, ರಾಜ್ಯ, ಜಿಲ್ಲೆ, ತಾಲೂಕು ಮತ್ತು ಗ್ರಾಮಗಳನ್ನು ವಿಂಗಡಿಸಲಾಯಿತು. ಇದರಲ್ಲಿ ಆಯಾಯ ಒಂದೊಂದು ಗೌರವವನ್ನು ಹಾಗೂ ಅದಕ್ಕೆ ನಾವು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಜನಸಾಮಾನ್ಯರು ಗೌರವಿಸುವಂತಹ ಒಂದು ಪ್ರಾಮುಖ್ಯತೆಯು ಅದರಲ್ಲಿದೆ. ಧಾರ್ಮಿಕವಾಗಿ ಅವರವರ ಧರ್ಮವನ್ನು ಗೌರವಿಸಲು, ಅವರವರ ಧರ್ಮವನ್ನು ಆಚರಿಸಲು ಈ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ. ಈ ದೇಶದಲ್ಲಿ ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದ ಅರ್ಹತೆಯನ್ನು ಈ ದೇಶಕ್ಕೆ ಸಮರ್ಪಿತ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಆ ಕರಡು ಸಮಿತಿಯ 6 ಸದಸ್ಯತ್ವದ 6 ಜನರಿಗೂ ನಾವು ಇಂದು ಅಭಾರಿಯಾಗಿದ್ದೇವೆ. ಕಾರಣ ಈ ದೇಶದಲ್ಲಿ ನಮಗೆ ಜೀವಿಸಲು ಅರ್ಹತೆ ಕೊಟ್ಟ, ಈ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು, ಈ ದೇಶದ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ನಮಗೆ ತೋರಿಸಿಕೊಟ್ಟಿದೆ. ಹಾಗೂ ಈ ದೇಶದ ನಾನಾ ಜನಾಂಗದವರಿಗೆ ನಾನಾ ರೀತಿಯಲ್ಲಿ ಆಚರಿಸಲು ಅರ್ಹತೆ ಕೊಟ್ಟಿದೆ. ಇದರ ಹಿಂದೆ ಈಗ ನಮ್ಮ ಸಂವಿಧಾನವನ್ನು ಅಳಿಸಲು ಕೆಲವೊಂದು ಷಡ್ಯಂತ್ರಗಳು ನಡೆಯುತ್ತಾ ಇದೆ. ಇದರ ಮಧ್ಯದಲ್ಲಿ ನಾವೆಲ್ಲರೂ ಪಣತೊಟ್ಟುಕೊಳ್ಳಬೇಕು. ನಾವು ಮರಣದವರೆಗೂ ನಮ್ಮ ಸಂವಿಧಾನವನ್ನು ಉಳಿಸಿಕೊಳ್ಳುವ ಎಲ್ಲರೂ ಪ್ರತಿಜ್ಞೆ ಮಾಡುವಂತಹ ಒಂದು ಸತ್ಯನಿಷ್ಠೆಯನ್ನು ನಾವು ನಮ್ಮ ಮುಂದಿಡಬೇಕು. ಇದರಲ್ಲಿ ಪ್ರಾಮುಖ್ಯವಾಗಿ ಇಂದು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಕಲಿಸುವಂತಹ ಪ್ರತಿಯೊಂದು ಪಾಠದಲ್ಲೂ ಇಂದಿನ ಸಂವಿಧಾನದ ಪ್ರತಿಯೊಂದು ಹೆಜ್ಜೆಯು ಅದರಲ್ಲಿ ಅಡಗಿದೆ. 10ನೇ ತರಗತಿಯ ತನಕ ನಾವು ಶಾಲೆಯಲ್ಲಿ ಕಲಿಯುವಾಗ ಈ ದೇಶದ 3 ಅಂಶಗಳನ್ನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅದರಲ್ಲಿ ಅಳವಡಿಸಲಾಗಿದೆ. ಪ್ರಾಮುಖ್ಯವಾಗಿ ನಮ್ಮ ಅಧ್ಯಾಪಕರುಗಳು ಮಕ್ಕಳಿಗೆ ಈ ದೇಶದ ಸಂವಿಧಾನದ ಬದ್ಧತೆಯನ್ನು ಕಲಿಸಿಕೊಟ್ಟು ಆ ಮಕ್ಕಳಲ್ಲಿ ಈ ದೇಶವನ್ನು ಸಂರಕ್ಷಿಸುವ ಒಂದು ಹಣ ಅವರಲ್ಲೂ ಇರಬೇಕು. ಪ್ರಾಮುಖ್ಯವಾಗಿ ಈ ದೇಶದಲ್ಲಿ ಹೆಚ್ಚಾಗಿ ಜಾತಿ ಭೇದವನ್ನು ಇಂದು ಅಳವಡಿಸುತ್ತಾ ನಟಿಸುತ್ತಿರುವಂತಹ ಕೆಲವೊಂದು ರಾಜಕಾರಣಿಗಳಿರಬಹುದು, ಕೆಲವೊಂದು ಸಂಘಟನಾತ್ಮಕಗಳಿರಬಹುದು, ಅವರನ್ನು ಎದುರಿಸುವಂತಹ, ಈ ಸಂವಿಧಾನವನ್ನು ಉಳಿಸುವಂತಹ ಶಕ್ತಿ ನಮ್ಮೆಲ್ಲರ ಮೇಲೆ ಇರಬೇಕು. ಹೆಚ್ಚಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ, ಕಾರಣ ಎಲ್ಲ ವಿಚಾರಗಳನ್ನು ನಮ್ಮ MKM ಸರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಪ್ರಾಮುಖ್ಯವಾಗಿ ಇಗ್ರಾ ಚಾರಿಟಬಲ್ ಟ್ರಸ್ಟ್ ಎಂದು ಅಳವಡಿಸಿದಂತಹ ಈ ಒಂದು ಕಾರ್ಯಕ್ರಮ, ಯೋಜಿಸಿದಂತಹ ಈ ಕಾರ್ಯಕ್ರಮದಲ್ಲಿ 2 ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವಿದೆ. ಸಮಯದ ಅಭಾವವೂ ಇದೆ. ಪ್ರಾಮುಖ್ಯವಾಗಿ ಇಗ್ರಾ ಚಾರಿಟಬಲ್ ಟ್ರಸ್ಟ್ ಹೆಚ್ಚಾಗಿ ಶಿಕ್ಷಣಕ್ಕೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಟ್ಟು ಈ ಒಂದು ಸ್ಥಾಪನೆಯನ್ನು ನಿರ್ಮಿಸಿದೆ ಅಂತ ನನಗೆ ತಿಳಿದಂತಹ ವಿಚಾರ. ಕೇವಲ 5 ಯುವಕ, ಅದರಲ್ಲಿ ಪ್ರಾಮುಖ್ಯವಾಗಿ ಫಾರೂಕ್ ರವರು ಪಣದೊಟ್ಟಂತಹ ಒಂದು ಹಠ ಸಾಧನೆಯಲ್ಲಿ ಕಂಡುಕೊಂಡಂತಹ ಒಂದು ಚಾರಿಟಬಲ್ ಆಗಿದೆ ಇಗ್ರಾ ಚಾರಿಟಬಲ್ ಟ್ರಸ್ಟ್. ಮಾಷಾ ಅಲ್ಲಾ, ಇಂದು 75 ಜನರ ಒಂದು ಹಿರಿಯರು ಸೇರಿ ನಡೆಸುವಂತಹ ಈ ಒಂದು ಚಾರಿಟಬಲ್ ಟ್ರಸ್ಟನ್ನು ಅಲ್ಲಾಹನು ಇದರ ಇನ್ನೂ ಕೂಡ ಮುಖ್ಯವಾಗಿ ಇನ್ನೂ ಕೂಡ ಇದು ಪ್ರಮಾದವಾಗಿ ಬೆಳೆಯಲಿ, ಇನ್ನೂ ಕೂಡ ಇದನ್ನು
ಈ ಕಂಡುಕೊಂಡು ಇನ್ನಿತರ ಜಾಗದಲ್ಲಿ ಇಂತಹ ಟ್ರಸ್ಟ್ಗಳನ್ನು ಸ್ಥಾಪಿಸಲು ಅಲ್ಲಾಹನು ಎಲ್ಲರಿಗೂ ಅವಕಾಶ ಮಾಡಿಕೊಡಲಿ ಅಂತ ನಾನು ದುವಾ ಮಾಡುತ್ತಾ ಎಲ್ಲ ಬಂದಂತಹ ಎಲ್ಲ ಅತಿಥಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಬಹಳ ವಿಜೃಂಭಣೆಯಿಂದ ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಬಹುಶಃ ಅದರ ಭಾಗವಾಗಿ ಇವತ್ತು ನಮ್ಮ ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಹಳೆಕೋಟೆ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇಂದು ನಾವೆಲ್ಲರೂ ಬಹಳ ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳಬೇಕಾದಂತಹ ಒಂದು ಮಾತು, ಇವತ್ತು ಗಣರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಪ್ರಸರಿಸುವಂತಹ ಆ ಸಂದೇಶವನ್ನ ಎಲ್ಲ ಈ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಹೇಳಿಕೊಡುವಂತಹ ಒಂದು ದಿನವಾಗಿದೆ ಇವತ್ತು. ಈ ದೇಶದ ಮಾಲಕರು ಯಾರು? ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ತಾ ಇದ್ದೇನೆ, ನಿಮ್ಮನ್ನು ಕೇಳ್ತಾ ಇದ್ದೇನೆ, ಈ ದೇಶದ ಮಾಲಕರು ಯಾರು? ಯಾರು ಈ ದೇಶದ ಮಾಲಕರು? ಈ ದೇಶದ ದೊರೆ ಯಾರು? ಈ ದೇಶದ ರಾಜ ಯಾರು? ನಾವು. ಇವತ್ತು ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ನಾವು ಅದನ್ನು ಹೇಳ್ಬೋದು. ಈ ದೇಶದ ಮಾಲಕ ನಾನು, ಈ ದೇಶದ ದೊರೆ ನಾನು, ಈ ದೇಶದ ರಾಜ ನಾನು. ಅದನ್ನೇ ಹೇಳುವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನುವಂತಹದ್ದು. ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ದೊರೆಗಳು, ಪ್ರಜೆಗಳೇ ಮಾಲಕರು. ಸೊ ಹಾಗಾಗಿ ಇವತ್ತಿನ ಈ ದೇಶದ ಒಂದು ಪರಂಪರೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಸಾವಿರಾರು ಸಮುದಾಯಗಳು ಭಾರಿ ಬದುಕಿದಂತಹ ದೇಶ. ಸುಮಾರು 16,000ಕ್ಕಿಂತಲೂ ಹೆಚ್ಚು ಜಾತಿ ಸಮುದಾಯಗಳು ಈ ದೇಶದಲ್ಲಿ, ಬೇರೆ ಬೇರೆ ಸಂಪ್ರದಾಯಗಳು, ಬೇರೆ ಬೇರೆ ಆಚಾರ ವಿಚಾರಗಳು, ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳು, ಬೇರೆ ಬೇರೆ ರೀತಿಯ ನಂಬಿಕೆಗಳು, ಇದೆಲ್ಲವನ್ನು ಕೂಡ ಗೌರವಿಸುತ್ತಾ ಇತರರ ಧಾರ್ಮಿಕ ನಂಬಿಕೆಗಳಿಗೆ ಅಡಚಣೆಯಾಗದೆ ಪ್ರತಿಯೊಬ್ಬರನ್ನು ಗೌರವಿಸಿದ ಬಾಳಿ ಬದುಕಿದಂತಹ ದೇಶ ಈ ದೇಶ. ಎಲ್ಲರಿಗೂ ಕೂಡ ಅವರವರದೇ ಆದಂತಹ ಧಾರ್ಮಿಕ ಹಕ್ಕುಗಳಿದೆ, ಸಾಂವಿಧಾನಿಕ ಹಕ್ಕುಗಳಿದೆ. ಇದು ಯಾರು ಕೊಟ್ಟಂತಹ ಭಿಕ್ಷೆ ಅಲ್ಲ. ಇದು ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು. ಇದು ಯಾರು ಕೊಟ್ಟಂತ ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕಾಗಿದೆ. ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ, ಪೋಷಿಸಿಕೊಂಡು ಹೋಗುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ ಇದೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ಕೆಲವೊಮ್ಮೆ ಇವತ್ತು ಶಾಲಾ ಕಾಲೇಜುಗಳಲ್ಲಾಗಲಿ ಧಾರ್ಮಿಕ ವಿಚಾರಕ್ಕೆ ಅಡಚಣೆ ಉಂಟಾಗುವಂತಹ, ಸಾಂವಿಧಾನಿಕ ವಿಚಾರ, ಅವರ ಹಕ್ಕಿಗಳಿಗೆ ಅಡಚಣೆ ಉಂಟಾಗುವಂತಹ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಈ ದೇಶದಲ್ಲಿ ನಡೆಯುತ್ತಾ ಇದೆ. ಯಾವುದೇ ರೀತಿಯ ಇಂತಹ ಸಾಂವಿಧಾನಿಕ ಹಕ್ಕುಗಳಿಗೆ ಅಡಚಣೆಯಾದಾಗ ಅವರ ಜೊತೆ ನಾವು ನಿಲ್ಲಬೇಕು ಮತ್ತು ಆ ಸಾಂವಿಧಾನಿಕ ಹಕ್ಕನ್ನು ತೆಗೆದುಕೊಳ್ಬೇಕು. ಬೇಜವಾಬ್ದಾರಿತ ಹೇಳಿಕೆಗಳು, ನೀವೇ ನೋಡಿಕೊಳ್ಳಿ ಎಂಬ ದಟ್ಟತನದ ಸ್ವಾರ್ಥ ಹೇಳಿಕೆಗಳಿಂದ ದೂರ ನಿಂತರೆ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಲಿಕ್ಕೆ ಸಾಧ್ಯ ಆಗಬಹುದು. ನೀವೆಲ್ಲ ಕೇಳಿರ್ಬೋದು, ಕೆಲವು ನಾವು ನಮ್ಮ ಶಾಲೆ ಹೋಗುವಂತ ಸಂದರ್ಭಗಳಲ್ಲಿ ಕೂಡ ಒಂದು ಹಾಡನ್ನ ಕೇಳ್ತಾ ಇದ್ದೆ. 10 ಕೋಳಿ ಮರಿಗಳು ಆಡುತ್ತಿದ್ದವು, ಗಿಡಗ ಬಂದು ಒಂದು ತಿಂದು 9 ಉಳಿದವು ಅಲ್ವಾ? 9 ಕೋಳಿ ಮರಿಗಳು ಆಡುತ್ತಿದ್ದವು, ಗಿಡಗ ಬಂದು ಒಂದು ತಿಂದು 8 ಉಳಿದವು. ಸಾಂವಿಧಾನಿಕ ಹಕ್ಕುಗಳನ್ನ ನಾವು ಒಂದೊಂದನ್ನೇ ಸಣ್ಣ ಸಣ್ಣ ಅಂತ ಹೇಳಿ ಕಳೆದುಕೊಂಡು ಹೋದಾಗ ಅದು 9, 8, 7, 6, 5ಕ್ಕೆ ಬಂದು ಮುಟ್ಟುವ ಸಾಧ್ಯತೆ ಇದೆ. ಈ ದೇಶ
ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗಿ ರಾಜಪ್ರಭುತ್ವ ವ್ಯವಸ್ಥೆ ಆಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಇದನ್ನ ಉಳಿಸುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮುಂದೆ. ಹಾಗಾಗಿ ಇವತ್ತು ನಾವು ಪ್ರತಿಜ್ಞೆ ಮಾಡಬೇಕು. ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿ ಜೈನರ ಉದ್ಯಾನ. ಬಹಳ ಸುಂದರವಾಗಿ ಕವಿಗಳು ವರ್ಣಿಸಿದಂತ ಈ ದೇಶ ಉಳಿಬೇಕಂತಾದ್ರೆ ಸಣ್ಣ ಪುಟ್ಟ ಇಂತಹ ವಿಚಾರಗಳಿಗೆ, ಸಾಂವಿಧಾನಿಕ ಹಕ್ಕುಗಳಿಗಾಗಿ ನಾವು ಧ್ವನಿಯಾಗಬೇಕು. ನಾವು ಅದರ ಜೊತೆಗೆ ದೃಢವಾಗಿ ನಿಲ್ಲಬೇಕು. ಮತ್ತೊಮ್ಮೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನೆರೆದಿರುವವರಿಗೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಗೌರವಿದ್ದಾರೆ. ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪುಟ್ಟ ಮಕ್ಕಳೇ, ನಿಮಗೆ ಜಾಸ್ತಿಯಾಗಿ ಈಗಾಗಲೇ ತುಂಬ ಜನ ಮಾತಾಡಿದ್ದಾರೆ. ಆದ್ದರಿಂದ ನಮಗೆ ಸ್ವಲ್ಪ ಜಾಸ್ತಿ ಮಾತನಾಡಿದರೆ ಬೋರ್ ಆಗಬಹುದು. ಟೀಚರ್ಗಳಿಂದ ಅಥವಾ ನಮ್ಮ ಹಿರಿಯರಿಂದ ಅದನ್ನು ನಾವು ಕೇಳಿ ಅರಿತು ಅದನ್ನು ನಾವು ಸಂವಿಧಾನದ ಯಾವುದೆಲ್ಲ ನಿಯಮಗಳಿವೆ ಆದಷ್ಟು ನಾವು ಅರಿತು ಸಮಾಜಕ್ಕೆ ನಾವು ಅದರಂತೆ ನಾವು ನಡೆದು ತೋರಿಸಬೇಕೆಂದು ನಮ್ಮ ಪುಟ್ಟ ಮಕ್ಕಳಿಗೊಂದು ಸಲಹೆಯನ್ನು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಕ್ತಾ ಇದ್ದೇನೆ. ಅವರು ಮಾಡ್ಬೋದು, ಅದೆಲ್ಲವನ್ನು ಮಾಡಲಿಲ್ಲ. ಅದವರ ಸೌಮ್ಯ ಸ್ವಭಾವವನ್ನು ತೋರಿಸ್ತದೆ, ಅವರಿಗೆ ಸಾಮಾಜಿಕ ಕಳಕಳಿಯನ್ನು ತೋರಿಸ್ತದೆ. ರಾತ್ರಿ 10 ಗಂಟೆಯವರೆಗೆ ಮದನಿ ನಗರದಲ್ಲಿ ನಿಂತು ಅಲ್ಲಿ ಕೊಳಚೆಯಾದಂತ ವೇಸ್ಟ್ ಅನ್ನ ನಾವೇನು ಇವತ್ತು ಕನಕ ಅವರ ಸುಪುತ್ರನಾಗಿ ಎರಡನೇ ಸುಪುತ್ರನಾಗಿ ಜನಿಸಿದಂತಹ ಅಬ್ದುಲ್ ಅಜೀಜ್ ಪ್ರಾಥಮಿಕ ಶಿಕ್ಷಣವನ್ನು ಮುನ್ನೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿದರು. ನಂತರ ಹೈಸ್ಕೂಲ್ ಶಿಕ್ಷಣವನ್ನು ಸಂತ ಸೆಬಾಸ್ಟಿಯನ್ ಹೈಸ್ಕೂಲ್ ಟೆಂಪೋದಲ್ಲಿ ಪೂರೈಸಿದರು. ನಂತರ ಬಿಡುಗಡೆಯಲ್ಲಿ ಯಾನಪ್ರಿಯ ರೋಗಿಗಳಿಗೆ ತನ್ನಿಂದಾಗುವ ಸಹಾಯವನ್ನು ಮಾಡುತ್ತಾ ಅಲ್ಲಿ ಮದನನಗರ ಪ್ರದೇಶದಲ್ಲಿ 2.5 ಲಕ್ಷ ರೂಪಾಯಿಗೆ ತಂದು ಬಾಗಿಯನ್ನು ತೊಡಗಿಸಿಕೊಂಡಂತಹ ಒಬ್ಬ ಸಮಾಜ ಸೇವಕರು. ಅದೇ ರೀತಿ ಕೊರೋನಾ ಸಂದರ್ಭದಲ್ಲಿ ತನ್ನ ಕೈಯಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ರೋಗಿಗಳಿಗೆ ಸಹಕಾರ ಮಾಡಿದಂತಹ ಅಬ್ದುಲ್ ಅಜೀಜ್ ಈಗ ಸನ್ಮಾನಿಸಲ್ಪಡುತ್ತಿದ್ದಾರೆ. ಅವರನ್ನ ಹಾಗೆ ಮೊಹಮ್ಮದ್ ತಾಹ ಮತ್ತು ಇಸ್ಮಾಯಿಲ್ ಅಜಬರ್ ಅವರು ಅವರಿಗೆ ಶಾಲೆಯನ್ನು ಅರ್ಪಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಸಮಾಜ ಸೇವೆ ಮೂಲಕ ವಿಶ್ವಾಸ ಸಮಾಜ ಸೇವಕ ಸದಾ ಎಲ್ಲರ ಕಷ್ಟಗಳಿಗೆ ಕೊರೋನಾ ಸಂದರ್ಭದಲ್ಲಿ ಸಮೃದ್ಧಿಯನ್ನು ಆಕರ್ಷಿಸಿ ಜನರ ಸೇವೆಯನ್ನು ಮಾಡಿದ ನಮ್ಮೆಲ್ಲರ ಪ್ರೀತಿಯ ಆರ್ಕೆಸಿ ಅಜೀಜ್ ಮದನಿನಗರ ಇವರನ್ನು ನಮ್ಮ ಸಂಸ್ಥೆ ವತಿಯಿಂದ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಸನ್ಮಾನಿಸಲು ವ್ಯಕ್ತಪಡುತ್ತೇವೆ. ಸದಾ ಕಾಲವು ಸಮಗ್ರ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಜಾತಿ ಮತ ದೇಶಗಳಲ್ಲಿ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಶಾಂತಿಯುತ ಸಮಾಜವನ್ನು ಕಟ್ಟಲು ನಿರಂತರ ಪರಿಶ್ರಮದಿಂದ ತನ್ನಗೂ ತನ್ನ ಕುಟುಂಬಕ್ಕೆ ಸರ್ವಶಕ್ತನ ಸೃಷ್ಟಿಗೊಳಿಸಲು ಆಯುರಾರೋಗ್ಯ ಸುಖ ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ. ಧನ್ಯವಾದಗಳು ಸರ್. ಮತ್ತೆ ಒಟ್ಟಿಗೆ ಇವರದಾಗಲೇ ಆಯ್ತಾ, ಮತ್ತೆ ಒಟ್ಟಿಗೆ ಅದು ತೆಗಿಬೇಡಿ, ಅದಾಗಲೇ ಇರಲಿ. ಇವಾಗ ನಂತರ ಇಮ್ತಿಯಾಜ್ ಕೋಟೆಪುರರವರನ್ನ ಇಮ್ತಿಯಾಜ್ರವರಿಗೆ ಬಹಳಷ್ಟು ನಿಕಟವಾದಂಥ ಒಂದು ಸಂಪರ್ಕ ನಮ್ಮ ಶಾಲೆಯಲ್ಲಿದೆ. ಯಾಕಂತ ಹೇಳಿದರೆ ಉಳ್ಳಾಳದಲ್ಲಿ ಸುದೀರ್ಘವಾಗಿ ಅಧ್ಯಕ್ಷರಾಗಿದ್ದವರು ಹಾಟಿ ಯು ಕೆ ಇಬ್ರಾಹಿಂರವರು. ಅವರು ಕೋಟೆಪುರದವರು. ಅವರು ಹೇಳ್ತಾ ಇದ್ದಾರೆ ಏನಂದರೆ, ಹಳೆಕೋಟೆ ಮತ್ತು ಕೋಟೆಪುರ ಅಂತ ಹೇಳಿದ್ರೆ ಟ್ರಸ್ಟಿನ 2 ಕಣ್ಣುಗಳಿದ್ದಾಗಿ ಆ ಶಾಲೆಗಳಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಯಾವತ್ತೂ ನಾವು ಮಾಡ್ತೀವಿ. ಯಾಕಂದ್ರೆ ಇದು ಕನ್ನಡ ಮಾಧ್ಯಮ ಶಾಲೆ. ಇಬ್ರಾಹಿಂ ಹಾಜಿ ಅವರನ್ನು ದೂರದೃಷ್ಟಿ ಏನು ಹೇಳಿದರೆ, ಅವರ ಶಾಲೆಯನ್ನ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಲಿಲ್ಲ. ಅವರು ಪ್ರಾರಂಭಿಸಿದ ಕನ್ನಡ ಮಾಧ್ಯಮ ಶಾಲೆಯನ್ನು. ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಇವತ್ತು ಇಲ್ಲಿ ಪ್ರಾರಂಭಿಸಿದರೆ ಅದು ಎಲ್ಲಿಗೂ ತಲುಪ್ತಾ ಇತ್ತು. ಅವರು ಮಾಡಿದೇನೋ ಸಾರ್ವತ್ರಿಕವಾಗಿ ಬಡ ಮಕ್ಕಳಿಗೆ ಕೊಡಬೇಕು ಅಂತ 4 ಶಾಲೆಗಳನ್ನು ಒಟ್ಟಿಗೆ ಪ್ರಾರಂಭಿಸಿದ್ದು. ಹಳೆಕೋಟೆ, ಕೋಟೆಪುರ, ಮೇಲಂಗಡಿ, ಅದೇ ರೀತಿಯಲ್ಲಿ ಉರ್ದು ಶಾಲೆಗಳನ್ನು ಸ್ಥಾಪಿಸಿದರು. ಹಳೆಗಾಲದಲ್ಲಿ ಸಹ ಒಂದು ಶಾಲೆಯನ್ನು ಸ್ಥಾಪಿಸಿದರು. ಎಲ್ಲವೂ ಪಾಪದ ಮಕ್ಕಳಿಗೆ ಬೇಕಾಗಿ ಮಾತ್ರ. ಅದೇ ರೀತಿಯಲ್ಲಿ ಇಮ್ತಿಯಾಜ್ರವರು ನೀವು ಇದ್ದೀರಿ, ಖಂಡಿತವಾಗಿಯೂ
ನಿಮ್ಮ ಜೀವನದ ಒಂದು ಭಾಗವಾಗಿ ಹಳೆಕೋಟೆ ಶಾಲೆಯನ್ನ ನೀವು ನೆನಪಿಸಿಕೊಳ್ಬೇಕು. ಯಾಕಂದ್ರೆ ನೀವು ಒಂದು ಉತ್ತಮ ಕೊಡುಗೈ ದಾನಿ ಹೌದು. ಪ್ರತಿ ಸಲದಲ್ಲಿ ನೀವು ಬಂದು ನಾನು ಇರಲಿ ಇಲ್ಲದಿರಲಿ ಟೀಚರ್ಸ್ನವ್ರ ಹತ್ರ ಮಕ್ಕಳ ಹತ್ರ ಬಂದು ಏನು ಶಾಲೆಗೆ ಬೇಕು ಇತ್ಯಾದಿಗಳನ್ನ ಕೊಡುವಂತ ಒಂದು ವ್ಯವಸ್ಥೆ ನಿಮ್ಮಿಂದ ಆಗಬೇಕು. ಅಲ್ಲಾಹನು ನಿಮ್ಮ ಸಂಪತ್ತನ್ನ ಇನ್ನೂ ವೃದ್ಧಿಸಲಿ, ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿ, ಸಾಮುದಾಯಿಕವಾದಂಥ ಎಲ್ಲ ವ್ಯವಸ್ಥೆಯಲ್ಲಿ ಸಹಕಾರವನ್ನು ನೀಡುವವರಾಗಿದ್ದಾರೆ ಇಮ್ತಿಯಾಜ್ ಕೋಟೆಪುರ ಇವರು. ದರ್ಗಾ ಆರೋಗ್ಯ ಟ್ರಸ್ಟ್ನ ಉಪಾಧ್ಯಕ್ಷರಾದ ಆಟೋಗ್ಯ ತಾಯಿ ಶ್ರೀನಬಾ ಅವರ 5ನೇ ಸುಪುತ್ರನಾಗಿ ಜನಿಸಿದಂತಹ ಇಮ್ತಿಯಾಜ್ ಕೋಟೆಪುರ ಸಾಮಾಜಿಕ ಸೇವೆ ಮೂಲಕ ಗುರುತಿಸಿಕೊಂಡಿರುವ ನಿಸ್ವಾರ್ಥ ಸೇವಕ, ಸದಾ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಉತ್ಸಾಹಿ ವ್ಯಕ್ತಿತ್ವ. ಕೊರೋನಾ ಸಂದರ್ಭದಲ್ಲಿ ದನಿವರಿಯಲು ಸೃಷ್ಟಿಕರ್ತನ ಸಂತೃಪ್ತಿಯನ್ನು ಆಕಾಂಕ್ಷಿಸಿ ಜನರ ಸೇವೆಯನ್ನು ಮಾಡಿದ ನಮ್ಮೆಲ್ಲರ ಪ್ರೀತಿಯ ಇಮ್ತಿಯಾಜ್ ಕೋಟೆಪುರ ಇವರನ್ನು ನಮ್ಮ ಸಂಸ್ಥೆಯ ವತಿಯಿಂದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ಸದಾ ಕಾಲವು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಶಾಂತಿಯುತ ಸಮಾಜವನ್ನು ಕಟ್ಟಲು ನಿರಂತರ ಪರಿಶ್ರಮದಿಂದ ತಮಗೆ ತಮ್ಮ ಕುಟುಂಬಕ್ಕೆ ಸರ್ವಶಕ್ತನಾದ ಸೃಷ್ಟಿಕರ್ತನು ಆಯುರ ಆರೋಗ್ಯವನ್ನು ಸುಖ ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ. ಶುಭ ಹಾರೈಕೆಯೊಂದಿಗೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉತ್ತರಾಚಾರ್ಯಕ್ಕೆ ಡಾಕ್ಟರ್ ಶಾಲೆಕೋಟೆಯುಳ್ಳ ಧನ್ಯವಾದಗಳು. ಇದೀಗ ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ಜನವರಿ 26ರಂದು ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಿಸಲಾಗುತ್ತದೆ. ಇದು ಭಾರತದ 3 ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು. ಭಾರತ ಸಂವಿಧಾನವೇ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ. ಭಾರತೀಯ ಸಂವಿಧಾನದಲ್ಲಿ 444 ವಿಧಿಗಳು ಹಾಗೂ 12 ಅನುಸೂಚಿಗಳು ಇವೆ. ಪ್ರಸ್ತುತ ಸಂವಿಧಾನವನ್ನು 95 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಭಾರತ ಗಣರಾಜ್ಯೋತ್ಸವವು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಅವರ ತ್ಯಾಗಕ್ಕೆ ಸಾಕ್ಷಿಯಾಗಿದೆ. ಆಗಸ್ಟ್ 15, 1947ರಂದು ಭಾರತವು ಸ್ವತಂತ್ರವಾದ ನಂತರ ಆಗಸ್ಟ್ 29ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯ ನೇಮಕಾತಿಯನ್ನು ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ನಾಡಿನಾದ್ಯಂತ ಶಾಲಾ ಕಾಲೇಜುಗಳು ಕಚೇರಿಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಭಾರತ ಸಂವಿಧಾನ ಜಾರಿಗೆ ಬಂದು ಭಾರತವು ಗಣರಾಜ್ಯವಾದದ್ದು ಜನವರಿ 26, 1950ರಂದು. ಈ ಪ್ರಯುಕ್ತ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಇಲ್ಲಿಗೆ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಇಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಾರತ ದೇಶವು 1950 ಜನವರಿ 26ರಂದು ಗಣರಾಜ್ಯವಾಯಿತು. ಭಾರತ ಸ್ವಾತಂತ್ರ್ಯ ಹೊಂದಾಗ ಬ್ರಿಟಿಷ್ ಕಾಲದ ಸಂವಿಧಾನವೇ ಜಾರಿಯಲ್ಲಿತ್ತು. ಆದರೆ ಭಾರತೀಯ ನಾಗರಿಕತೆಗೆ ಹೊಂದಿಕೊಳ್ಳುವ ಮತ್ತು ಎಲ್ಲರಿಗೂ ಸಂವಿಧಾನ ದೊರೆಯುವಂತೆ ಅನುಕೂಲ ಕಲ್ಪಿಸುವ ಪ್ರತ್ಯೇಕ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಅವಶ್ಯಕತೆ ಇತ್ತು. ಅಂಬೇಡ್ಕರರು ದೇಶ ವಿದೇಶ ಸುತ್ತಿ ಆಯಾ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿ ಸಂವಿಧಾನ ರಚಿಸಿದರು. ಹಾಗೆಯೇ ಸಂವಿಧಾನ ಶಿಲ್ಪಿ ಎಂದು ಹೆಸರಾದರು. ಪ್ರಜಾಪ್ರಭುತ್ವ ಎಂದರೆ ಭಾರತ ಒಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವ ಸರ್ಕಾರ. ಜಾತ್ಯತೀತ ರಾಷ್ಟ್ರ ಎಂಬುದು ಎಲ್ಲ ಧರ್ಮಗಳಿಗೂ ಅವರ ಪ್ರಜಾ ಭಾರತಕ್ಕೆ ಪೂರ್ಣ ಸ್ವಾತಂತ್ರ್ಯವಿದೆ. ಒಂದು ಕಾಲಕ್ಕೆ ವರ್ಣಾಶ್ರಯ ಸಂವಿಧಾನದಲ್ಲಿ ಅಸ್ಪೃಶ್ಯರನ್ನು ಕೀಳಾಗಿ ಕಾಣುತ್ತಿದ್ದ ದಲಿತರಿಗೆ ಸಂವಿಧಾನದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಮೀಸಲು ಪಡೆಯುವಂತೆ ಸಮಾನತೆಯನ್ನು ಕಲ್ಪಿಸಲಾಗಿದೆ. ದಲಿತ ಅಲ್ಪಸಂಖ್ಯಾತ ಎಂಬ ಭೇದಭಾವವಿಲ್ಲದೆ ಭಾರತ ದೇಶ ಪ್ರಜಾಪ್ರಭುತ್ವ ಎಂಬ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. अभिभावकों और मेरे प्यारे दोस्तों, आप सभी को गणतंत्र दिवस की हार्दिक शुभकामनाएं। जैसा कि हम सभी जानते हैं कि इस साल हम अपना 73 से गणतंत्र दिवस की मना रहे हैं। यह बहुत ही महत्वपूर्ण दिवस है क्योंकि इस दिन 1950 हमें अपना संविधान मिला है। मुझे एक भारतीय होने पर गर्व है और अपना देश से बहुत प्यार करती हूँ। इतना कहकर मैं
everyone. To all respect guests of the dais, headmaster, teachers and my dear. Republic Day honors the date on which the Constitution of India came into force on 26 January, replacing the Government of India Act 1935 as the governing document of India. The Constitution was adopted by the Indian 26 November 1949 and came into effect on 26 January 1950 with a democratic government system, completing the country transition toward becoming an independent republic. Thank you one and all. मेरा नाम अफरीन है और मैं 9वीं कक्षा में पढ़ती हूँ। भारत देश में हर साल 26 जनवरी को गणतंत्र दिवस मनाया जाता है। जैसे कि हम सभी जानते हैं कि इस साल हम अपना 73वां गणतंत्र दिवस मना रहे हैं, क्योंकि उसी दिन 1950 में हमें अपना संविधान मिला। इस दिन भारत देश को गणराज्य का दर्जा प्राप्त हुआ। भारत देश का संविधान विश्व का सबसे बड़ा लिखित संविधान है। इस दिन दिल्ली में भारतीय जल सेना, वायुसेना और नौसेना द्वारा परेड निकाली जाती है। इस दिन देश के सभी स्कूल कॉलेज में भी विद्यार्थियों के लिए परेड, भाषण, गायन, नृत्य आदि प्रतियोगिता का आयोजन किया जाता है। गणतंत्र दिवस हमारा राष्ट्रीय पर्व है। इस दिन देश अपने महानायकों को याद करते हैं। गणतंत्र दिवस हमें देश की एकता और अखंडता का बनाए रखने की प्रेरणा देता है। अतः हमारा कर्तव्य है कि देश के विकास में हम अपना योगदान जरूर दें। धन्यवाद। ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಗಣರಾಜ್ಯೋತ್ಸವ 1950 ಜನವರಿ 26 ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಭಾರತ ಸಂವಿಧಾನ ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಅತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಗಣರಾಜ್ಯೋತ್ಸವವನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಸಾವಿರಾರು ಜಾತಿಗಳು, ನೂರಾರು ಭಾಷೆಗಳು, 10 ಮತ ಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಶಿಷ್ಟ ಚರಿತ್ರೆ ಹಾಗೂ ಪರಂಪರೆಯನ್ನು ಹೊಂದಿದೆ. ಭಾರತೀಯ ಸಮಾಜದಲ್ಲಿ ಅಂತರ್ಗತವಾಗಿರುವ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಹೋರಾಟ ನಡೆಸಿದ ದೀರ್ಘ ಪರಂಪರೆಯು ನಮ್ಮ ಕರ್ನಾಟಕ ಹೊಂದಿದೆ. ಭಾಷೆ ಬೇರೆಯಾದರೂ ಭಾವ ಒಂದೇ. ಉತ್ತರದಿಂದ ದಕ್ಷಿಣದವರೆಗೂ, ಪೂರ್ವದಿಂದ ಪಶ್ಚಿಮದವರೆಗೂ ನಾವೆಲ್ಲರೂ ಭಾರತೀಯರು ಒಂದೇ. ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣ ಧನ ತೀರಿಸುವೆನು, ಇದರ ಋಣ ಈ ಒಂದು ಜನ್ಮದಿ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ತಾಯಿ ನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಕ್ರೀಡೆ, ಸಾಹಿತ್ಯ, ಶಿಕ್ಷಣ, ವಿಜ್ಞಾನ, ರಾಜಕೀಯ ಕ್ಷೇತ್ರಗಳಲ್ಲಿ ಭಾರತದ ವಿಜಯ ಪತಾಕೆಯನ್ನು ಹಾರಿಸೋಣ. ವಿಶ್ವಪಥದಲ್ಲಿ ಭಾರತಕ್ಕೆ ಅತಿ ಎತ್ತರವಾದ ಸ್ಥಾನ ತಂದು ಕೊಡೋಣ. ಇದನ್ನು ಕೇವಲ ನಮ್ಮ ಬಾಯಿ ಮಾತ್ರ ಹೇಳದೆ ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಾಧಿಸೋಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ನಾವೆಲ್ಲರೂ ಇಂದಿನಿಂದಲೇ ನಮ್ಮ ಹಿರಿಯ ಆದರ್ಶ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ಸಾಗಿ ಉತ್ತಮ ಪ್ರಜೆಗಳಾಗೋಣ ಹಾಗೂ ದೇಶ ಪ್ರೇಮದಿಂದ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎನ್ನುತ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಮುಖ್ಯ ಉಪಾಧ್ಯಾಯರೇ, ನನ್ನ ಪ್ರೀತಿಯ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ. ಈ ಒಂದು ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ದೇಶ 1947ರಲ್ಲಿ ಸ್ವತಂತ್ರವಾದ ಬಳಿಕ 1950 ಜನವರಿ 26ರಂದು ಸಂವಿಧಾನವನ್ನು ಅಂಗೀಕರಿಸಿ ಗಣರಾಜ್ಯೋತ್ಸವಿಸಿಕೊಂಡಿದೆ. ಈಚೆಗೆ ಪ್ರತಿ ವರ್ಷ ಜನವರಿ 26ರಂದು ಅತ್ಯಂತ ಸಡಗರ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ, ನ್ಯಾಯ ಒದಗಿಸುವ ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡುವ ಕಾರ್ಯಾಂಗಗಳು ಹೇಗಿರಬೇಕು, ಯಾವೆಲ್ಲ ನೀತಿ ನಿಯಮಗಳನ್ನು, ಕಟ್ಟಳೆಗಳನ್ನು, ಅವರ
ಪ್ರಜೆಗಳದ್ದೇ ಪ್ರಜಾಪ್ರಭುತ್ವ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಭಾರತೀಯರಾದ ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ತ್ಯಾಗ ಬಲಿದಾನಗಳಿಂದ ದೇಶವನ್ನು ಕಾಪಾಡುವ ಭೂಸೇನೆ, ವಾಯುಸೇನೆ ಹಾಗೂ ನೌಕಾಸೇನೆ ಎಲ್ಲ ಸೈನಿಕರಿಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಎಲ್ಲ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಮತ್ತು ದೇಶದ ಬೆನ್ನೆಲುಬಾದ ರೈತ ವರ್ಗಕ್ಕೂ ನಾವು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರುತ್ತ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸೇವೆ ಸಲ್ಲಿಸೋಣ ಎಂದು ಶಪಥ ಮಾಡೋಣ ಎಂದು ಹೇಳುತ್ತಾ ನನ್ನ ಈ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಗೆಳೆಯರೇ ಹಾಗೂ ನನ್ನ ಸಹೋದ್ಯೋಗಿ ಹಾಗೂ ಪ್ರೀತಿಯ ಮಕ್ಕಳೇ, ಭಾರತದ ಸಂವಿಧಾನದ ಪೀಠಿಕೆಯಂತೆ ಭವ್ಯ ಭಾರತೀಯ ಪ್ರಜೆಗಳಾದ ನಾವು ಎನ್ನುವ ಪೀಠಿಕೆಯಲ್ಲಿ ಆರಂಭದೊಂದಿಗೆ ಇಂದು ನಾವೆಲ್ಲರೂ 73ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಿಸುತ್ತಿದ್ದೇವೆ. ಇದು ಭಾರತದ ಪ್ರಮುಖವಾದ ಐತಿಹಾಸಿಕ ದಿನ. ನಮ್ಮ ದೇಶದ ಬಗ್ಗೆ, ನಮ್ಮದು ಸಂವಿಧಾನ ಜಾರಿಗೆ ಬಂದ ದಿನದ ಬಗ್ಗೆ ಆ ಸವಿನ ನೆನಪನ್ನು ಹಂಚಿಕೊಳ್ಳಲು ನಾನಿಂದು ಬಹಳ ಸಂತೋಷಪಡುತ್ತೇನೆ. ಜನವರಿ 26 ಭಾರತದಲ್ಲಿ ಪ್ರಮುಖ ರಾಷ್ಟ್ರೀಯ ಹಬ್ಬವಾದಂತಹ ಗಣರಾಜ್ಯದ ದಿನವನ್ನು ಇವತ್ತು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ನಾನು ಭಾರತ ದೇಶದ ಒಬ್ಬ ಪ್ರಜೆ ಎಂದು ಹೇಳಿಕೊಳ್ಳಲು ಬಹಳ ಹೆಮ್ಮೆಯಾಗುತ್ತದೆ. ನಾವಿಂದು ಇಲ್ಲಿ ಶಿಸ್ತಿನಿಂದ ಕೂತಿದ್ದೇವೆ ಹಾಗೂ ಶಿಕ್ಷಣವನ್ನು ನಾವೆಲ್ಲರೂ ಒಟ್ಟಿಗೆ ಕಲಿಯುತ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ. ಈ ದೇಶದ ಪ್ರತಿಯೊಬ್ಬರು ಮೂಲಭೂತ ಹಕ್ಕುಗಳಾದಂಥ ಸಮಾನತೆ, ಸ್ವಾತಂತ್ರ್ಯ, ಧರ್ಮ, ಸಂಸ್ಕೃತಿ, ಶಿಕ್ಷಣ ಹಾಗೂ ಇತರ ಹಕ್ಕುಗಳನ್ನು ಪಡೆದಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಸಂವಿಧಾನ ಪ್ರಮುಖ ಕಾರಣವಾಗಿದೆ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಮಾತ್ರ ಅಲ್ಲದೆ ನಾವು ನಮ್ಮ ಭಾರತದ ಪ್ರಜೆಗಳಾದ ನಾವು ನಿರ್ವಹಿಸಬೇಕಾದ ಮೂಲಭೂತ ಕರ್ತವ್ಯಗಳು ಕೂಡ ಸಹ ಇದೆ. ದೇಶದ ಸಂಪನ್ಮೂಲಗಳನ್ನು ಕಾಪಾಡುವುದು, ರಾಷ್ಟ್ರಗೀತೆಗೆ ಗೌರವ ಕೊಡುವುದು, ರಾಷ್ಟ್ರ ಧ್ವಜಕ್ಕೆ ಗೌರವಿಸುವುದು, ಸರ್ಕಾರದ ನೀತಿ ನಿಯಮಗಳನ್ನು, ಸಂವಿಧಾನದ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. 1947 ಆಗಸ್ಟ್ 29ರಂದು ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನೆಯಾಯಿತು. ಈ ಸಮಿತಿಯನ್ನು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಆರಂಭಿಸಲಾಯಿತು. ನವೆಂಬರ್ 26, 1949ರಲ್ಲಿ ಅಂಗೀಕರಿಸಲ್ಪಟ್ಟ ನಮ್ಮ ಭಾರತದ ಸಂವಿಧಾನವು ಪರಿಶೀಲನೆ, ತಿದ್ದುಪಡಿಗಳ ನಂತರ 1950ರ ಜನವರಿ 26ರಂದು ಅಧಿಕೃತವಾಗಿ ಜಾರಿಗೆ ಬಂತು. ಇದಕ್ಕಾಗಿ ಸಂವಿಧಾನದ ರಚನಾ ಸಭೆಯ ಈ ಕಾರ್ಯವನ್ನು ಮುಗಿಸಲು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡಿತು. ಅಷ್ಟೇ ಅಲ್ಲದೆ ವಿವಿಧ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಆ ರಾಷ್ಟ್ರಗಳಿಂದ ಉತ್ತಮವಾದಂತಹ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿಯೇ ಜನವರಿ 26 ಎನ್ನುವುದು ಮಹತ್ವದ ದಿನವಾಗಿದೆ. ಯಾಕಂತ ಹೇಳಿದ್ರೆ 1930ರ ಜನವರಿ 26ರಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ನಲ್ಲಿ ನಡೆಸಿದಂತಹ ಅಧಿವೇಶನದಲ್ಲಿ ಈ ದಿನವನ್ನು ಪೂರ್ಣ ಸ್ವರಾಜ್ಯ ಎಂದು ಘೋಷಿಸಿತು. ಈ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಅಂತ ಹೇಳಿ ಘೋಷಿಸಿದರು. ಹೀಗಾಗಿ ಭಾರತದ ಸ್ವಾತಂತ್ರ್ಯದ ನಂತರ ಇದೇ ದಿನವನ್ನು ನಮ್ಮ ಸಂವಿಧಾನವನ್ನು ಇದೇ ದಿನವನ್ನು ನಮ್ಮ ಸಂವಿಧಾನ ದಿನವಾಗಿ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಈ ಸಂದರ್ಭದಲ್ಲಿ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನದಿಂದ ನಾವು ಇಂದು ನಮ್ಮ ಸ್ವಾತಂತ್ರ್ಯವನ್ನು
ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸಹಾಯದಲ್ಲಿ ನಡೆಯುತ್ತಿರುವಂತಹ ಗಣರಾಜ್ಯೋತ್ಸವದ ಅಂಗವಾಗಿ ಏರ್ಪಟ್ಟಂತಹ ಸಭೆಯಲ್ಲಿ ಹಾಸನರಾದಂತಹ ನಮ್ಮ ಹಿರಿಯರಾದ ಬಾಬಾ ಅಲಿರವರೇ, ಇಸ್ಮಾಯಿಲ್ ಆಜಾದ್ರವರೇ, ನನ್ನ ಸ್ನೇಹಿತ ಶೋಭರವರೇ, ಇಸ್ಮಾಯಿಲ್ ಅವರೇ, ಇಂಜಾಜ್ರವರೇ ಹಾಗೂ ಇಂಜಾಜ್ ಕಚೇರಿಯವರೇ, ಈ ಕಾರ್ಯಕ್ರಮದ ರೂವಾರಿಯಾದಂತಹ KMK ಮಂಜನಹಳ್ಳಿ ಹಾಗೂ ಫಾರೂಕ್ ಅವರೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ನಾನೇನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಏಕೆಂದರೆ ಈಗಾಗಲೇ ಬೇಕಾದಷ್ಟು ಹಿತನುಡಿಯನ್ನು ನೀವು ಕೇಳಿದ್ದೀರಿ. ಆದರೂ ಕೂಡ ನಾವು ಈ ಗಣರಾಜ್ಯೋತ್ಸವದ ಬಗ್ಗೆ ಒಂದು ಮಾತು ಮಾತನಾಡಬೇಕು. ಏಕೆಂದರೆ ನಮ್ಮ ಹಿರಿಯರು ತ್ಯಾಗ ಬಲಿದಾನಗಳ ಪ್ರತೀಕವಾದಂತಹ ಸ್ವಾತಂತ್ರ್ಯವನ್ನು ನಮಗೆ ಒದಗಿಸಿ ಕೊಟ್ಟಿದ್ದರು. ತದನಂತರ ಮೇಲ್ಜಾತಿ ಕೀಳ್ಜಾತಿ ಎಂಬ ಪಿಡುಗು ನಮ್ಮ ಭಾರತದಲ್ಲಿ ಕಾಡುತ್ತಾ ಇತ್ತು. ಇದನ್ನು ಮನಗಂಡಂತಹ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ರವರು ಇದನ್ನು ಹೇಗೆ ನಿಭಾಯಿಸುವುದೆಂದು ಪರಿಗಂಡು ಒಂದು ಸಂವಿಧಾನದ ರಚನೆಯನ್ನು ಮಾಡ್ತಾರೆ. ಎಷ್ಟೋ ತ್ಯಾಗ ಬಲಿದಾನಗಳ ಪ್ರತೀಕವಾದಂತಹ ಸ್ವಾತಂತ್ರ್ಯ ಹಾಗೂ ಸಂವಿಧಾನ ರಚನೆ ಎಲ್ಲರಿಗೂ ಪ್ರಜೆಗಳಿಗೋಸ್ಕರವೇ ಇರುವಂತಹ ಒಂದು ಸಂವಿಧಾನ. ಅದನ್ನು ಕೆಲವು ಕಾಲ ಸತತವಾಗಿ ನಡೆಯುತ್ತಾ ಇತ್ತು. ಆದರೆ ಇದೀಗ ಕೆಲವು ರಾಜಕಾರಣಿಗಳ ತಮ್ಮ ಇಚ್ಛೆಗೆ ಅನುಸಾರವಾಗಿ ನಡೆಯಬೇಕೆಂದು ಮನಗಂಡು ಜಾತಿಗಳ ಮಧ್ಯೆ ತೊಡಕನ್ನುಂಟು ಮಾಡಿಕೊಂಡು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜನರಲ್ಲಿ ವೈಮನಸ್ಸನ್ನು ತೊಡಕನ್ನು ಮಾಡಿಕೊಂಡು ಆ ಸಂವಿಧಾನವನ್ನು ಒಡೆಯುವಂತಹ ಕುತಂತ್ರವನ್ನು ಮಾಡುತ್ತಾರೆ ಇರುತ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಮುಂದೆ ಕಲಿತು ಇದನ್ನು ನಿಮ್ಮ ವಿದ್ಯೆಯ ಫಲದಿಂದಾಗಿ ನೀವು ಇದನ್ನು ಸರಿಪಡಿಸಬೇಕು. ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಯಾಗಬೇಕು ಹಾಗೂ ನಿಮ್ಮ ಹೆತ್ತವರ ಗುರುಗಳ ಹಾಗೂ ನೀವು ಕಲಿತ ಶಾಲೆಯ ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಂಡು ಕುಳಿತಿರಬೇಕೆಂದು ಹೇಳುತ್ತಾ ನನ್ನ ಈ ಮಾತನ್ನು ನಾನು ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಆತ್ಮೀಯರಾದಂತಹ ಸುರೇಂದ್ರ ಅವರಿದ್ದಾರೆ, ಅವರಿಗೂ ಧನ್ಯವಾದ ಸರ್. ಇಸ್ಮಾಯಿಲ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಇಮ್ತಿಯಾಜ್ ಮುಖಚೇರಿಯವರಿದ್ದಾರೆ, ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಎಲ್ಲರಿಗೂ ಗೊತ್ತಿದೆ, ಇಮ್ತಿಯಾಜ್ ನನಗೆ ಉತ್ತಮವಾದಂತಹ ಒಂದು ಸಲಹೆ ಸಹಕಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಆ ಸಹಕಾರ ಒಂದು ದಿವಸಕ್ಕೆ ಸೀಮಿತವಾಗುವಂಥದ್ದಲ್ಲ, ಅದು ನಿರಂತರವಾಗಿ ಅದು ಬರುವಂಥದ್ದಾಗಿರಬೇಕು ನಿಮ್ಮಲ್ಲಿಂದ ಅಂತೇಳಿ ನಾನು ಹೇಳ್ತೇನೆ. ಯಾಕಂದ್ರೆ ಒಂದು ಅಂಶವನ್ನ ನೀವು ಶಿಕ್ಷಣಕ್ಕೆ ಅಂತೇಳಿ ತೆಗೆದಿರ್ಬೇಕು. ಒಂದು ಅಂಶ ಶಿಕ್ಷಣಕ್ಕೆ ತೆಗೆದಿರುವಾಗ ಈ ಮಕ್ಕಳ ಕಣ್ಣುಗಳನ್ನು ನೋಡಬೇಕು. ಆ ಕಣ್ಣುಗಳನ್ನು ನೋಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ಮಕ್ಕಳನ್ನು ಹೀಗೆ ನೋಡುವಾಗ ಅವರಲ್ಲಿ ಅವರ ಮನಸ್ಸಿನಲ್ಲಿ ಆಗುವಂತಹ ಒಂದು ಭಾವನೆ ಏನಿರುತ್ತೆ ಅಂತ ಅದನ್ನು ಹೋಗಲಾಡಿಸಲಿಕ್ಕೆ ಒಂದು ಇಸ್ಮಾಯಿಲ್ ಅವರು, ನಮ್ಮ ಸಂಚಾಲಕರು ಇಸ್ಮಾಯಿಲ್ ಅವರು, ಇವರು ಅಬಾಹಿ ಎಲ್ಲರಿಗೂ ಬೇಡ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಒಮ್ಮೆ ನಾವು ಅವರಿಗೆ ಯೂನಿಫಾರ್ಮ್ ಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಇತಿಹಾಸ ನೀವು ಇದ್ದೀರಿ, ಏನಾದರೂ ನಮ್ಮನ್ನು ನೀವು ಎಂದು ಬೇಕು, ನನಗೆ ಯಾರು ಹಣ ಕೊಡೋದು ಬೇಡ.
ಎಲ್ಲಿಗೆ ಬೇಕು ಅಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ ಭಾಗವಹಿಸಿರುವಂತ ಎಲ್ಲರಿಗೂ. ಇದೆಲ್ಲ ಮಾಡಬೇಕಿದ್ದಂಥ ಕಾರ್ಯಕ್ರಮ ನಮ್ಮ ಸಂಚಾಲಕರು ಅವರು ಹಿಂದೆ ನಿಂತು ಇದು ಮಾಡುದು. ನಮ್ಮನ್ನು ಮುಂದಾಗಿ ಸ್ವಾಗತ ಮಾಡುವವರು ನಾನಲ್ಲ, ಧನ್ಯವಾದ ಹೇಳುವವರು ನಾನಲ್ಲ. ನಾವೆಲ್ಲ ಏನು ಅಂತ ಹೇಳಿದ್ರೆ ಸಾಕು. ಅದ ಕಾರಣ ಊರಿನವರು ಮಾಡಬೇಕಾಗ್ತದೆ. ಊರಿನವರ ಕಾರಣ ಊರಿನವರು ಮಾಡೋದು. ಕೆಲವು ಏನೆಲ್ಲ ಆಗತ್ಯ ವ್ಯವಸ್ಥೆಗಳಾಗಿರಲಿ. ಅದನ್ನು ಸಂಚಾಲಕರು ಮತ್ತು ಆ ಮೊಹಮ್ಮದ್ ಕಾವಾಜಿಯವರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅವರು ಆದಷ್ಟು ಅವರ ಮನಸ್ಸಿನಲ್ಲಿ ಏನಿದೆ ನಾವು ಯಾವುದೇ ಸಮಯದಲ್ಲೂ ಆಗಾಗ ಕಚ್ಚಾಡ್ತಾ ಇರ್ತೇವೆ. ಇದ್ದರೂ ಆ ವಿದ್ಯಾರ್ಥಿಗಳಿಗೆ ಏನು ಬೇಕು ಅದನ್ನೆಲ್ಲ ಕೊಡುವಂತ ವ್ಯವಸ್ಥೆ ಅವರು ಮಾಡ್ತಾರೆ. ನನ್ನ ಬಗ್ಗೆ ನಾನು ಹೇಳಬೇಕು ಅಂತೇಳಿ, ಈಗ ಉಳ್ಳಾಲ ದರ್ಗಾಕ್ಕೆ ಹೋಗಿ ಸಂಬಳ ಕೇಳುವಾಗ ಅವರು ತೋರಿಸುದು ತವಾಜರ್ ಮಂಟಪವರು, ಇಸ್ಮಾಯಿಲ್ ಮಂಟಪವರು ಅವರು ಇರುವಂತದನ್ನು ಕೊಡ್ತಾರಲ್ಲ, ಅವರಿಗೂ ರಹಮತ್ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. गंगा जमुना नदिया प्यारी, गंगा जमुना नदिया प्यारी, ताजमहल की शान यारी, ताजमहल की शान यारी, हिंदू मुस्लिम सिख ईसाई आपस में है भाई भाई, आपस में है भाई भाई, कुल बता गए माँ सुनाए, अमन कर गंभा
ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ್ತ ಒಮ್ಮೆ ಜನ್ಮ ತಾಳಲು ಪುಣ್ಯವು ಧನ್ಯವು ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥಕ ಎಂದು ಗರ್ವದಿಂದ ಹೇಳುವಿ ಹತ್ತು ಹಲವು ಧರ್ಮವ ಒಂದೇ ಎಂದು ಕಾಣುವ ಒಮ್ಮೆ ಜನ್ಮ ಬಾಳಲು ಪುಣ್ಯವು ಧನ್ಯವು ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥಕ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥಕ भारत के नाम निहालो हिम्मत करो जिहालो सबसे करो मोहब्बत नफरत में दिल में पालो भारत के नाम निहालो आपस में तुम लड़ना मायूब है झगड़ना जो तुमसे रूठ जाए फौरन उसे मना लो भारत के नाम निहालो तुम वक्त मत गवाना पढ़ने में दिल लगाना इल्म हुनर की दौलत जितनी भी हो कमा लो भारत के नाम निहालो फुर्सत में खूब खेलो ताकीर है मजे लो लेकिन बड़ों की हर चीज पढ़ेंगे तुमको चालो भारत के नाम निहालो हिंदू या मुसलमान पंजाब पढ़ के इंसान पढ़ लिख के जल्द तुम भी अब देश को संभालो भारत के नाम निहालो भर लो पानी जो शहीद हुए उनकी जरा याद करो कुर्बानी जरा याद करो कुर्बानी है मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी जरा याद करो कुर्बानी जब घायल हुआ हिमालय